ಹಾಯ್ ನಮಸ್ತೆ ವೀಕ್ಷಕರೇ. ಹಲವಾರು ಸಮಯದಿಂದ ಕೇಳಿ ಬರ್ತಾ ಇರುವಂಥ ಸದ್ಯವನ್ನು ಕೇಳಿದ್ರೆ ಸಾಲುಮರ ತಿಮ್ಮಕ್ಕನವರಿಗೆ ಯಾವುದೇ ರೀತಿಯ ನೆರವು ಸರ್ಕಾರದ ವತಿಯಿಂದ ಸಿಗ್ತಾ ಇಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಪರಿಸರ ಉಳಿಬೇಕು, ಪರಿಸರದ ಬಗ್ಗೆ ಆಂದೋಲನ ನಡಿಬೇಕು ಅನ್ನುವಂಥ ಆಶಯ ಎಲ್ಲ ಕಡೆಯಿಂದ ವ್ಯಕ್ತ ಆದರೂ ಕೂಡ ಪ್ರಾಕ್ಟಿಕಲ್ ಆಗಿ ಪರಿಸರವನ್ನು ಹೇಗೆ ಉಳಿಸ್ಬೋದು ಅನ್ನೋದನ್ನು ನಾಡಿಗೆ ತೋರಿಸಿಕೊಟ್ಟಂಥ ಒಂದು ಉದಾತ್ತ ವ್ಯಕ್ತಿತ್ವ ಯಾವುದು ಕೇಳಿದ್ರೆ ಅದು ಸಾಲುಮರದ ತಿಮ್ಮಕ್ಕ. ಎಲ್ಲೋ ಒಂದು ಕಡೆಯಲ್ಲಿ ಕರ್ನಾಟಕ ಇರ್ಬೋದು, ದೇಶ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕೃತಿಯ ಪರವಾಗಿ ಧ್ವನಿ ಎತ್ತತಕ್ಕಂಥ ಸಾಲುಮರ ತಿಮ್ಮಕ್ಕನವರಿಗೆ ಕರ್ನಾಟಕದ ಸರ್ಕಾರ ಕೊಟ್ಟಿದ್ದೇನು ಮಾಡಿದ್ದೇನು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಯಾಕಂದರೆ ಕರಾವಳಿ ಭಾಗದ ಒಂದಷ್ಟು ಯುವಕರು ಸೇರಿಕೊಂಡು ಇವತ್ತು ಸಾಲುಮರ ತಿಮ್ಮಕ್ಕನವರಿಗೆ ಒಂದು ಪುಟ್ಟ ಧನ ಸಹಾಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ನಡೆಸಿದ್ದಾರೆ. ಆ ಅಭಿಯಾನಕ್ಕಾಗಿ ಉಡುಪಿಗೆ ಆಗಮಿಸಿದಂಥ ಸಾಲುಮರ ತಿಮ್ಮಕ್ಕನವರು ಮತ್ತು ಅವರ ಸಾಕು ಮಗ ಆಗಿರುವಂಥ ಉಮೇಶ್ ಬಿ ಎನ್ ಅವರು ನಮ್ಮೊಂದಿಗಿದ್ದಾರೆ. ನಾನು ಉಮೇಶ್ ಬಿ ಎನ್ ಅವರೊಂದಿಗೆ ಮೊದಲು ಮಾತುಕತೆಯನ್ನು ನಡೆಸಬೇಕು. ಉಮೇಶ್ ಬಿ ಎನ್ ಅವರೇ ನಮಸ್ತೆ. ನಮಸ್ಕಾರ. ಸಾಲುಮರ ತಿಮ್ಮಕ್ಕ ಅವರಿಗೆ ಯಾವುದೇ ರೀತಿಯ ನೆರವು ಸರ್ಕಾರದಿಂದ ಸಿಗಲಿಲ್ಲ ಅಂತ ಹೇಳುವಂಥದ್ದು ಮಾತಿದೆ. ಆದರೆ ಹೊರ ಜಗತ್ತಿಗೆ ಕಾಣೋದೇನು ಅಂದರೆ ಸಾಲುಮರ ತಿಮ್ಮಕ್ಕ ಅವರ ಹೆಸರಲ್ಲಿ ನೆರಳು ಯೋಜನೆ, ಸಾಲುಮರ ತಿಮ್ಮಕ್ಕ ಅವರಿಗೆ 8 ಎಕರೆ ಭೂಮಿ, ಸಾಲುಮರ ತಿಮ್ಮಕ್ಕ ಅವರಿಗೆ 1 ಕೋಟಿ ರೂಪಾಯಿ ಧನ ಸಹಾಯ ಸರ್ಕಾರ ಎಲ್ಲವನ್ನು ಮಾಡಿದೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಅದೇ ರೀತಿಯಾಗಿ ಕೆಲವು ಮಂತ್ರಿಗಳು ಕೂಡ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ನೀವೇನು ಹೇಳ್ತೀರಿ? ಭಾಳ ಇದು ಮನಸ್ಸಿಗೆ ಭಾಳಷ್ಟು ನೋವು ತರುವಂಥ ವಿಚಾರ. ಯಾಕೆಂದರೆ ಸಾಮಾನ್ಯ ವ್ಯಕ್ತಿಗಳು ಮಾಡದಿರುವಂತಹ ಕೆಲಸವನ್ನು ಈ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ ಇವಾಗ. ಯಾಕೆಂದರೆ ಅವ್ರ ಬಗ್ಗೆ ಏನು ಹೇಳಬೇಕು, ಯಾವ ಪದಗಳಲ್ಲಿ ವರ್ಣನೆ ಮಾಡಬೇಕು ಅನ್ನೋದು ನಮಗೂ ಕೂಡ ಅರ್ಥ ಆಗ್ತಾಯಿಲ್ಲ. ಯಾವಾಗ 8 ಎಕರೆಯನ್ನು ತಿಮ್ಮಕ್ಕ ಅವರಿಗೆ ಕೊಟ್ಟರು ಮತ್ತು 1 ಕೋಟಿ ಹಣವನ್ನು ತಿಮ್ಮಕ್ಕ ಅವ್ರಿಗೆ ಕೊಟ್ಟಿದ್ರೆ ಇವತ್ತು ಆಸ್ಪತ್ರೆಗೆ ಕಟ್ಟಲಿಕ್ಕೂ ದುಡ್ಡಿಲ್ಲದೆ ಯಾಕೆ ಗೋಳಾಡ್ತಾ ಇದ್ರು? 1 ಕೋಟಿ ಹಣವನ್ನು ಕೊಟ್ಟಿದ್ರೆ ತಿಮ್ಮಕ್ಕ ಅವರು ಎಲ್ಲಾದರೂ ಒಂದು ಅವರಿಗೆ ಇಷ್ಟ ಆಗಿರುವಂಥದ್ದು ಒಂದು ಉತ್ತಮವಾದ ಒಂದು ಮನೆಯನ್ನು ತೆಗೆದುಕೊಂಡು ಆ ಮನೇಲಿ ಇರ್ತಾಯಿದ್ರು. ಬಾಡಿಗೆ ಮನೇಲಿ ಯಾಕೆ ಇರಬೇಕಾಗಿತ್ತು? ಹೌದು ಅಲ್ವಾ? ಭಾಳಷ್ಟು ಇದು ಸರ್ಕಾರ ಯಾವ ಮಂತ್ರಿಗಳು ಹೇಳ್ಕೊಂಡು ಓಡಾಡ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ. ಆದರೆ ಈ ಥರ ಮಾಡೋಂಥದ್ದು ಭಾಳ ತಪ್ಪಾಗುತ್ತೆ. ತಿಮ್ಮಕ್ಕ ಅವರಿಗೆ ಮತ್ತು ಪರಿಸರ ಆಸಕ್ತಿ ಕನಿಷ್ಠ ಅವರಿಗೊಂದು ಮನೆ ಕಟ್ಟಿ ಕೊಡುವ ಕೆಲಸ ಆದರೂ ಈ ದೇಶದ ಈ ಸರ್ಕಾರದಿಂದ ಆಗಿದೆಯಾ? ಒಂದು ಮನೆ ಅವರಿಗೊಂದು ನಿಲ್ಲೋದಕ್ಕೆ ಒಂದು ಮನೆ ಕಟ್ಟಿ ಕೊಡುವ ಕೆಲಸನಾದರೂ ಮಾಡಿದಾರ? ಹೌದು, 30-40 ಎಲ್ಲೋ ದೂರ ಕೊಟ್ಟಿದ್ದಾರೆ. ಇಂದಿನ BJP ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೊಸೂರ ಹತ್ರ ಒಂದು 30-40 ಮನೆ ಕೊಟ್ಟಿದ್ದಾರೆ. ಅದು ತುಂಬ ಚಿಕ್ಕದು ಅಂತೇಳಿ ಸಾಲುಮರ ತಿಮ್ಮಕ್ಕ ಅವ್ರಿಗೆ ಇಷ್ಟ ಇಲ್ಲ ಅಂತ ಅಲ್ಲಿ ಹೋಗಿಲ್ಲ ಅವರು. ಸದ್ಯ ಈಗ ಬಾಡಿಗೆ ಮನೇಲಿದ್ದಾರೆ. ಎಲ್ಲ ನೆರಳು ಯೋಜನೆ ಎಲ್ಲ ಘೋಷಣೆ ಮಾಡಿದ್ರೆ ತಮಗೆ ಗೊತ್ತಿದೆ. ಇವತ್ತು ನೆರಳು ಯೋಜನೆ ಅಂದ್ರೆ ಏನು? ಉಮೇಶ್ ಬಿ ಎನ್ ಅವರಿಗೆ ಏನಾದರೂ ಗೊತ್ತಿದೆ? ನಮಗಂತೂ ಗೊತ್ತಿಲ್ಲ. ನನಗೆ ಗೊತ್ತಿದೆ ಏನಾದರೂ? ಇಲ್ಲ, ನಮಗೂ ಗೊತ್ತಿಲ್ಲ. ಆ ಯೋಜನೆಯಲ್ಲಿ ಏನಾಗುತ್ತೆ, ಏನು ಮಾಡ್ತಾರೆ? ಅದು ನಾವು ಬಜೆಟ್ ಘೋಷಣೆ ಆದಾಗ ಅಷ್ಟೇ ನಮಗೆ ಗೊತ್ತಿರೋದು. ಅದ್ರ ಬಗ್ಗೆ ಮತ್ತೆ ಯಾವುದೇ ಮಾಹಿತಿ ಇಲ್ಲ. ನೆರಳು ಯೋಜನೆನ 2014 ಮತ್ತು 2015 2 ವರ್ಷನೂ ಹಾಗೂ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಬಹಳಷ್ಟು ಸಂತೋಷ. ಯೋಜನೆ ಅಂದ್ರೆ ಏನು ಅಂತ ಬೇಕು. ಈಗ ಅನ್ನಭಾಗ್ಯದಲ್ಲಿ ಅಕ್ಕಿ ಕೊಡ್ತಾರೆ, ಕ್ಷೀರಭಾಗ್ಯದಲ್ಲಿ ಹಾಲು ಕೊಡ್ತಾರೆ. ನೆರಳು ಯೋಜನೆಯಲ್ಲಿ ಏನು ಕೊಡ್ತಾರೆ ಅದು ಬೇಕು ನಮಗೆ. ನೆರಳು ಯೋಜನೆಯಲ್ಲಿ ಗೊತ್ತಿಲ್ಲ ಹಾಗಾದ್ರೆ? ಇಲ್ಲ, ನಮಗೆ 3000 ಕಿಲೋಮೀಟರ್ಗೆ ಅವ್ರ ಹೆಸರಲ್ಲಿ ಗಿಡ ನೆಟ್ಟು ಅದನ್ನ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಯೋಜನೆ ಘೋಷಣೆಯಾಗಿ 2 ವರ್ಷ ಆಯ್ತು. ಕನಿಷ್ಠ ಸೌಜನ್ಯಕ್ಕಾದ್ರೂ ಅವ್ರನ್ನ ಕರೆದು ಒಂದು ಗಿಡ ನೆಡ್ಸಿಲ್ಲ. ತಿಮ್ಮಕ್ಕ ಅವ್ರ ಹೆಸರ ಯೋಜನೆಗೆ ತಿಮ್ಮಕ್ಕ ಅವರಿಂದ ಚಾಲನೆ ಕೊಡ್ಸಿಲ್ಲ. ನಮಗೇನು ಗೊತ್ತು? ನಮಗೇನು ಗೊತ್ತಿಲ್ಲ. ಯೋಜನೆ ಜಾರಿ ಆಗಿದೆಯೋ ಅಥವಾ ತಟಸ್ಥವಾಗಿದೆಯೋ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸಾಲುಮರ ತಿಮ್ಮಕ್ಕ ಅವರ ಆರೋಗ್ಯ ಹೇಗಿದೆ ಈಗ? ದಿನೇ ತಿಮ್ಮಕ್ಕ ಅವರ ಆರೋಗ್ಯ ಕ್ಷೀಣಿಸ್ತಾ ಇದೆ. ಈಗ ಅವರಿಗೆ 100 ವರ್ಷ ದಾಟಿದೆ, ಶತಮಾನವನ್ನು ದಾಟಿರುವಂತಹ ಮಹಿಳೆ. ಅವರಿಗೆ ಉಸಿರಾಟದ ಸಮಸ್ಯೆ ಭಾಳ ಕಾಡ್ತಾ ಇದೆ. ಮತ್ತು BP ಅದು ಮಾಮೂಲಿ ಎಲ್ರಿಗೂ ಇರುತ್ತೆ. ಈ ವಯೋಸಹಜ ಏನು ಮಂಡಿ ನೋವು, ಸೊಂಟ ನೋವು ಹಾಗೆ ದಿನೇ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಚಿಕಿತ್ಸೆ ನಡೀತಾ ಇದೆ? ಯಾವ? ಅಪೋಲೋ, ಬೆಂಗಳೂರಿನ ಜಯನಗರದಲ್ಲಿರೋ ಅಪೋಲೋ ಆಸ್ಪತ್ರೆಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ನಾವು ಮೊದಲೆಲ್ಲ ಸರ್ಕಾರಿ ಆಸ್ಪತ್ರೆಗೆ ತೋರಿಸ್ತಾ ಇದ್ವಿ. ಸರಿಯಾದ ರೀತಿ ಚಿಕಿತ್ಸೆ ಸಿಗ್ತಾ ಇರಲಿಲ್ಲ. ಅವ್ರ ಆರೋಗ್ಯ ಸುಧಾರಣೆ ಆಗ್ತಿರ್ಲಿಲ್ಲ. ಭಾಳಷ್ಟು ತುಂಬ ಪರಿಸ್ಥಿತಿ ಕೈ ಮೀರೋಕ್ಕಿಂತ ಮೊದಲು ಆ ಥರ ಅಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಾವು ನಗರದಲ್ಲಿ ಯಾವುದು ಒಳ್ಳೆ ಆಸ್ಪತ್ರೆ ಇದೆ, ತಿಮ್ಮಕ್ಕ ಅವರು ಆರೋಗ್ಯ ಮುಖ್ಯ, ಸಾಲ ಆದರೂ ಪರವಾಗಿಲ್ಲ ಅಂತೇಳಿ ಅಪೋಲೋ ಆಸ್ಪತ್ರೆಯನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ. ಅಲ್ಲಿ ಹೋದ್ಮೇಲೆ ಅವ್ರ ಆರೋಗ್ಯ ಭಾಳಷ್ಟು ಸುಧಾರಣೆ ಆಗ್ತಾ ಇದೆ. ಎಷ್ಟು ವರ್ಷದಿಂದ ತಿಮ್ಮಕ್ಕ ಅವರು ಈ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ, ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ? ತಿಮ್ಮಕ್ಕ ಅವರು ಯಾವಾಗೂ ಸಿರಿವಂತರಲ್ಲ. ಅವರು ತನ್ನ ಆತ್ಮತೃಪ್ತಿಗೋಸ್ಕರ ಗಿಡ ಮರಗಳನ್ನ ಬೆಳೆಸುವಂತಹ ಕಾಯಕವನ್ನು ಮಾಡಿದಂಥವ್ರು. ಇವತ್ತಿನ ಎಷ್ಟೋ ಪರಿಸರವಾದಿಗಳು ಪ್ರಚಾರದ ಹುಚ್ಚು,
ಪ್ರಶಸ್ತಿಯ ಹುಚ್ಚು ಮತ್ಯಾವುದೋ ಹುಚ್ಚಿಂದ ಕೆಲಸ ಮಾಡ್ಬೋದು, ಎಲ್ಲರೂ ಅಂತ ಹೇಳೋದಿಲ್ಲ ನಾನು. ಆದರೆ ಸ್ವತಂತ್ರ ಪೂರ್ವದಲ್ಲಿ ಯಾವುದೇ ಪರಿಸರದ ಹೋರಾಟಗಳು ಹುಟ್ಟದೇ ಇರುವಂತಹ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬರುವ ಪೂರ್ವದಲ್ಲೇ ಸಾಲುಮರದ ತಿಮ್ಮಕ್ಕ ಅವರು ತನಗೆ ಮಕ್ಕಳಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಸ್ತೆ ಬದಿಯಲ್ಲಿ ಮರಗಳನ್ನ ನೆಟ್ಟರು. ಅನಂತರ 1958ರಲ್ಲಿ ಪ್ರಥಮತ ಅವರಿಗೆ ಸುಗ್ನಳ್ಳಿ ಜಾತ್ರೆಯಲ್ಲಿ ಒಂದು ಬೆಳ್ಳಿ ಪದಕವನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ. ಅನಂತರ 1994ರವರೆಗೂ ಸಹ ಅವರನ್ನು ಯಾರೂ ಗುರುತಿಸೋದಿಲ್ಲ. ಅನಂತರ ಮಾಧ್ಯಮದ ಮೂಲಕ ಅವರು ಜಗತ್ತಿಗೆ ಪರಿಚಯ ಆಗ್ತಾರೆ. ಅವತ್ತು ಸಹ ಗುಡಿಸ್ಲಲ್ಲೇ ವಾಸ ಮಾಡ್ತಾ ಇರ್ತಾರೆ ತಿಮ್ಮಕ್ಕ ಅವರು. ತಿಮ್ಮಕ್ಕ ಅವರಿಗೆ ಇವತ್ತು ಪ್ರಶಸ್ತಿ ಪುರಸ್ಕಾರ ಈ ಪ್ರಚಾರ ಅಂದರೆ ಏನು ಅಂತ ಗೊತ್ತಿರದಂತಹ ಒಬ್ಬ ಮುಗ್ಧ ಈ ದೇಶದ ಶ್ರೇಷ್ಠ ಮಹಿಳೆ, ಮಾನವೀಯ ಮೌಲ್ಯಗಳನ್ನು ತುಂಬಿಕೊಂಡಿರುವಂತಹ ಮಹಿಳೆ. ಹಾಗಾಗಿ ಅವರು ಯಾವತ್ತೂ ಯಾರ ಮುಂದೆನೂ ಕೈ ಚಾಚಿ ಬೇಡನಿಲ್ಲ. ನಾನು ಗಿಡ ನೆಟ್ಟಿದ್ದೀನಿ, ದೊಡ್ಡ ದೊಡ್ಡ ಮರ ಬೆಳೆಸಿದ್ದೀನಿ, ಪರಿಸರದ ಬಗ್ಗೆ ಹಾಗೆ ಮಾಡಿದ್ದೀನಿ, ನನಗೆ ಸಹಾಯ ಮಾಡಿ ಅಂತ ಕೇಳಲಿಲ್ಲ. ಸರ್ಕಾರ ಗುರುತಿಸ್ತು, ಸಾಕಷ್ಟು ಪ್ರಶಸ್ತಿಗಳನ್ನ ಕೊಡ್ತು, ಸಾಕಷ್ಟು ಪ್ರಚಾರವನ್ನು ಕೊಟ್ಟರು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಇವತ್ತು ಪರಿಸರ ಸಂರಕ್ಷಣೆಯಲ್ಲಿ ವೃಕ್ಷ ಮಾತೆ ಆದರು. ಸರ್ಕಾರ ಅವ್ರ ಹೆಸರಲ್ಲಿ ತಾವೇ ಹೇಳ್ದಂಗೆ ನೆರಳು ಯೋಜನೆಯನ್ನು ಘೋಷಣೆ ಮಾಡಿದರು ಮುಖ್ಯಮಂತ್ರಿಗಳು. ಮತ್ತು ಸರ್ಕಾರ ಇವರು ನಮ್ಮ ದೇಶದ ಆಸ್ತಿ ಇದ್ದಾರೆ, ಇವರು ದಂತಕಥೆ ಇದ್ದಾರೆ, ಇವರ ಜೀವನ ಚರಿತ್ರೆಯನ್ನು ಮಕ್ಕಳಿಗೆ ತಿಳಿಸ್ಬೇಕು, ಸಮಾಜಕ್ಕೆ ತಿಳಿಸ್ಬೇಕು ಅಂತೇಳಿ ಸಾಕ್ಷರತಾ ಆಂದೋಲನದಿಂದ ಹಿಡಿದು ಪದವಿಯವರೆಗೂ ಸಹ ಇವರದನ್ನು ಒಂದಲ್ಲ ಒಂದು ತರಗತಿಯಲ್ಲಿ ಪಠ್ಯವನ್ನಾಗಿ ಅಳವಡಿಸಿದೆ. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಇವರ ಪಠ್ಯವನ್ನು ಅಭ್ಯಾಸ ಮಾಡೋದು. ಮತ್ತು ಸಾಮಾಜಿಕವಾಗಿ ರಾಜ್ಯ ಮತ್ತು ಹೊರರಾಜ್ಯ ಮತ್ತು ಹೊರ ರಾಷ್ಟ್ರಗಳಲ್ಲಿ ಇವರನ್ನು ಆದರ್ಶವಾಗಿ ಇಟ್ಕೊಂಡು ಇವತ್ತು ಎಷ್ಟೋ ಲಕ್ಷಾಂತರ ಜನ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಸರ್ಕಾರ ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡಿ ಪರಿಸರವನ್ನು ಉಳಿಸುವಂತಹ ಕಾಯಕ ಮಾಡ್ತಾ ಇರ್ಬೋದು. ಅದು ಎಷ್ಟರ ಮಟ್ಟಿಗೆ ಸಾರ್ಥಕತೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ತಿಮ್ಮಕ್ಕ ಕೊಟ್ಟಂತಹ ಒಂದು ಮೌಲ್ಯಯುತವಾದ ಸಂದೇಶ ಏನಿದೆ ಅದು ಈ ಭೂಮಿ ಇರೋ ತನಕ ಮರಿಲಿಕ್ಕೆ ಸಾಧ್ಯ ಇಲ್ಲ. ಎಸ್ ನಾನಿಲ್ಲಿ ನಿಮ್ಮಲ್ಲಿ ಕೇಳಬೇಕು. ನೀವೀಗ ಉಮೇಶ್ ಬಿ ಅವರು ಸಾಕು ಮಗ ಆಗಿ ಬಂದಿದ್ದೀರಿ. ಹೌದು. ನಿಮ್ಮ ಪರಿಚಯ ಎಷ್ಟು ವರ್ಷದಿಂದ, ಅಂದರೆ ತಿಮ್ಮಕ್ಕನವರಿಗೆ ಎಷ್ಟು ಈ ಸಂಪರ್ಕ ಎಷ್ಟು ಸಮಯ? 15 ವರ್ಷ. 15 ವರ್ಷಕ್ಕಿಂತ ಮೊದಲು ಅವ್ರು ಏನು ಮಾಡ್ತಾ ಇದ್ರು? ಯಾರ ಆಶ್ರಯದಲ್ಲಿದ್ರು ಅವರು? ಅವರು ಒಬ್ಬರೇ ಇದ್ರು. ಒಬ್ಬರೇ. ಆ ಕಾಲದಲ್ಲಿ ಅವರ ಜೀವನ ನಿರ್ವಹಣೆ ಹೇಗೆ ನಡೀತಾ ಇತ್ತು? ಆವಾಗ ಅವರು ಗಂಡ ಸತ್ತ ನಂತರ ಕೂಲಿ ಕೆಲಸವನ್ನ ಮಾಡ್ತಾ ಇದ್ರು. ಅವಾಗ ಶಕ್ತಿ ಇತ್ತು ಸ್ವಲ್ಪ. 25 ಕೆಲಸ ಮಾಡ್ತಾ ಇದ್ರು. ಹೌದು, 25 ವರ್ಷ ಹಿಂದೆ ಕೂಲಿ ಕೆಲಸ ಮಾಡ್ತಿದ್ರು. ಇವಾಗ ಅವರಿಗೆ ವಯಸ್ಸಾಯ್ತು. ನಾ ಬಂದಾಗ ಒಂದ್ ಸ್ವಲ್ಪ ಗಟ್ಟಿ ಇದ್ರು ಇನ್ನು. ಅವಾಗ ಮನೆಯಲ್ಲಿ ಇರ್ತಿದ್ರು. ನಾವು ಇಬ್ರು ನಮ್ಮ ಊರಿಂದ ಏನೋ ಮಾಡಿ ಎಲ್ಲ ನಿರ್ವಹಣೆ ಮಾಡ್ಕೊಂಡು. ಪರಿಚಯ ಹೇಗಾಯ್ತು ತಿಮ್ಮಕ್ಕನವರಿಗೆ? ನಾನು ಕೂಡ ಸಾಲುಮರ ತಿಮ್ಮಕ್ಕ ಅವರ ವಿಚಾರಗಳಿಂದ ನಾನು ಒಂದು 4 ಗಿಡಗಳನ್ನ ನೆಡಬೇಕು ಮತ್ತು ಪರಿಸರದ ಬಗ್ಗೆ ಕೆಲಸ ಮಾಡಬೇಕು ಅಂತ ಪ್ರಾರಂಭ ಮಾಡಿದೆ. ನಾನು 7ನೇ ತರಗತಿ ವಿದ್ಯಾರ್ಥಿ ಇದ್ದಾಗ. ಅನಂತರ ಒಮ್ಮೆ ತಿಮ್ಮಕ್ಕ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅವರ ಊರಿಗೆ ಹೋಗಿ ಅವ್ರನ್ನ ಮಾತಾಡಿಸಿ, ಅವರಿಗೂ ನಮಗೂ ವಿಶ್ವಾಸ ತುಂಬ ಚೆನ್ನಾಗಿ ಇದಾಯಿತು. ಅವರು ನಮ್ಮ ಮನೆಗೆ ಬರ್ತಾ ಇದ್ರು, ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಅವರು ಒಂಟಿಯಾಗೇ ಇದ್ರು ಮನೇಲಿ. ಅನಂತರ ಹೀಗೆ ಆರೋಗ್ಯದ ಸಮಸ್ಯೆ ಮತ್ತು ಜೀವನ ನಿರ್ವಹಣೆ ಸಮಸ್ಯೆ ಅವ್ರಿಗೆ ಭಾಳ ಕಾಡ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ನಾನು ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾ ಹೋದೆ. ನಂತರ ಅವರು ಆರೋಗ್ಯ ದಿನೇ ದಿನೇ ಹದಗೆಡ್ತಾ ಇತ್ತು ಅವಾಗ. ಆನಂತರ ನಾನು ಅವ್ರನ್ನ ಆಸ್ಪತ್ರೆಗೆಲ್ಲ ಸೇರಿಸಿ ಅವ್ರನ್ನ ಭಾಳ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರಿಂದ ಮತ್ತೆ ಪರಿಸರದ ಬಗ್ಗೆ ಕೆಲಸ ಮಾಡ್ತಿರೋದ್ರಿಂದ. ನಿಮ್ಮ ಕುಟುಂಬದ ಹಿನ್ನೆಲೆ, ನೀವು ಎಲ್ಲಿ ಬೆಳೆದ್ರಿ, ಅಂದ್ರೆ ಪರಿಸರದ ಬಗ್ಗೆ ಹಿಂದಿಯೂ ಆಸಕ್ತಿ ಇತ್ತಾ ಅಥವಾ ತಿಮ್ಮಕ್ಕ ಅವರೊಂದಿಗೆ ಸೇರ್ಕೊಂಡ ನಂತರ? ತಿಮ್ಮಕ್ಕ ಅವರ ಜೊತೆಗೆ ಬರೋಕ್ಕಿಂತ ಮೊದಲೇ ಪರಿಸರದ ಬಗ್ಗೆ ಆಸಕ್ತಿ ಇತ್ತು ನಮಗೆ. ನಾವು ಊರಲ್ಲೆಲ್ಲ ಗಿಡ ನೆಡುವಂಥದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ ಚಿಕ್ಕ ಹುಡುಗ ಇದ್ದಾಗಲೇ. ನಮ್ಮದು ಮೂಲತಃ ಬಂದು ಹಾಸನ ಜಿಲ್ಲೆ ಬೇಲೂರು ತಾಲೂಕು. ಅಲ್ಲಿ ಒಂದು ಪುಟ್ಟ ಹಳ್ಳಿ ಬಳ್ಳೂರು ಅಂತ. ಅನಂತರ ನಮ್ಮ ತಾಯಿ ಪ್ರಭಾವತಿ ಮತ್ತು ನಾಗೇಶ್ ಅವರು ಸಾಲುಮರದ ತಿಮ್ಮಕ್ಕ ಅವರ ಕಷ್ಟವನ್ನು ನೋಡಿ ನಮ್ಮನೆಗೆ ಕರ್ಕೊಬಂದ್ಬಿಡು ಅವ್ರನ್ನ ಅಂತ ಹೇಳಿದರು. ಅನಂತರ ತಿಮ್ಮಕ್ಕ ಅವರು ಬರ್ಲಿಕ್ಕೆ ಒಪ್ಪಿಲ್ಲ, ಇಲ್ಲೇ ಇರಬೇಕು, ನಮ್ಮ ಮರ ಇರೋದು ಗಂಡನ ಮನೆಯಲ್ಲೇ ಇರಬೇಕು ಅಂತೇಳಿ. ಹಾಗಾಗಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದರಿಂದ ನನ್ನ ಸೇವೆಯನ್ನು ಮೆಚ್ಚಿ ಅವರು ನನ್ನನ್ನು, ನಮ್ಮ ತಾಯಿ ಮತ್ತು ನಮ್ಮ ತಂದೆಯವ್ರನ್ನ ಕೇಳಿ ನಿಮ್ಮ ಮಗನ್ನ ದತ್ತಕ್ಕೆ ಕೊಡಿ ಅಂತ ಅವರು ಮನಸ್ಸಂತೋಷದಿಂದ ನನ್ನನ್ನು ದತ್ತಕ್ಕೆ ಸ್ವೀಕಾರ ಮಾಡಿದರು. ಕಾನೂನುಬದ್ಧವಾಗಿ ದತ್ತು ಸ್ವೀಕಾರ ಮಾಡಿದ್ರು. ಹೌದು. ಎಸ್, ಇಲ್ಲಿ ಉಮೇಶ್ ಬಿ ಅವರು ಮಾಡಿರತಕ್ಕಂಥ ಕೆಲಸ, ಈ ಕೆಲಸವನ್ನು ನಾವು ಗುರುತಿಸಬಹುದು. ಈ ರೀತಿ ಪ್ರಕೃತಿ ಪರವಾದಂಥ ಯಾವ ಕೆಲಸ ನಿಮ್ಮಿಂದ ಆಗಿದೆ ಇಷ್ಟವರೆಗೆ? ಅಂದರೆ ಯಾವುದಾದ್ರೂ ದೊಡ್ಡ ಮಟ್ಟದಲ್ಲಿ? ನಾನು ಕೇಳಿದೆ, ಹಲವಾರು ಸೆಮಿನಾರ್ಸ್ಗಳನ್ನೆಲ್ಲ ಮಾಡ್ತೀವಿ.
ತಿಮ್ಮಕ್ಕ ಅವರಷ್ಟು ದೊಡ್ಡ ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅವರ ಹಾಕ್ಕೊಟ್ಟ ದಾರಿಯಲ್ಲಿ ಹೋಗ್ಬೋದು. ನಾನು ಇಲ್ಲಿ ತನಕ ಸಾವಿರಾರು ಗಿಡಗಳನ್ನ ನೆಟ್ಟಿದ್ದೇನೆ ಸಾರ್ವಜನಿಕ ಸ್ಥಳಗಳಲ್ಲಿ, ಶಾಲಾ ಆವರಣಗಳಲ್ಲಿ. ನಂದು ಮುಖ್ಯ ಉದ್ದೇಶ ಏನು ಅಂದರೆ, ಶಾಲೆಗಳಲ್ಲಿ ಒಂದು 10 ಗಿಡವನ್ನು ನೆಟ್ಟು ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ ಕುರಿತು ಒಂದು ಕೆಲವಾರು ನಿಮಿಷ ಅವರ ಜೊತೆ ಹಂಚ್ಕೊಂಡ್ರೆ, ಸಂವಾದ ಮಾಡಿದರೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಬರುತ್ತೆ. ನಾವು ಇವಾಗ ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ, ನಮ್ಮ ಸಮಾಜದ ದೌರ್ಭಾಗ್ಯ. ಇವಾಗ ಯಾರೋ ಒಬ್ಬರು ಕೆಲಸ ಮಾಡ್ತಾರೆ, ಅಥವಾ ನಾನೇನೋ ಕೆಲಸ ಮಾಡ್ತೀನಿ ಅಂದರೆ ನನಗಷ್ಟೇ ಪ್ರಚಾರ ಬರಬೇಕು, ನನಗಷ್ಟೇ ಪ್ರಶಸ್ತಿಗಳು ಬರಬೇಕು, ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ಹೆಸರು ಮಿಂಚಬೇಕು ಅಂತ ಆಸೆ ಪಡ್ತಾರೆ. ನಂದು ಉದ್ದೇಶ ಇಷ್ಟೇ, ಐ ಡೋಂಟ್ ಲೈಕ್ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಆ್ಯಂಡ್ ಪಬ್ಲಿಸಿಟಿ. ನನಗೆ ಯಾವುದೂ ಬೇಡ. ತಿಮ್ಮಕ್ಕ ಅವರು ಮಾಡಿದ್ದು ಅದೇ, ಅವರ ಮಗನಾಗಿ ಮಾಡಬೇಕಾಗಿರೋ ಜವಾಬ್ದಾರಿನೂ ನಂದು ಕೂಡ ಅದೇ. ನಮಗೆ ಯಾವುದೇ ಪ್ರಚಾರ, ಪ್ರಶಸ್ತಿ, ಪುರಸ್ಕಾರ ಯಾವುದೂ ಬೇಡ. ಒಟ್ಟು ಕಾಯಕ ಆಗಬೇಕು. ಈ ಭೂಮಿ ಮೇಲೆ ನಾವು ಹುಟ್ಟಿದ್ದೇವೆ, ಮನುಷ್ಯರಾಗಿ ಹುಟ್ಟಿದ್ದೇವೆ. ಈ ಪ್ರಕೃತಿಯನ್ನು ಬಿಟ್ಟು ಬದುಕೋ ಶಕ್ತಿ ನಮಗಂತೂ ಇಲ್ಲ. ಆದರೆ ಮನುಷ್ಯನ ಅಗತ್ಯ ಪ್ರಕೃತಿಗಿಲ್ಲ. ಹಾಗಾಗಿ ಮನುಷ್ಯನಾಗಿ ಹುಟ್ಟಿದಂತಹ ಪ್ರತಿಯೊಬ್ಬ ನಾಗರಿಕನು ಸಹ ಈ ಪರಿಸರಕ್ಕೆ ಪೂರಕವಾಗಿ ಬದುಕಬೇಕು ಮತ್ತು ಪರಿಸರಕ್ಕೆ ತನ್ನದೇ ಆದ ಸೇವೆಯನ್ನು ಮಾಡಬೇಕು. ಹಾಗಾಗಿ ಪ್ರತಿ ವರ್ಷ ಕನಿಷ್ಠ 4ರಿಂದ 5 ಸಸಿಗಳನ್ನಾದರೂ ನೆಟ್ಟು ಅವನ್ನು ಪ್ರೀತಿಯಿಂದ ಸಂರಕ್ಷಣೆ ಮಾಡಬೇಕು. ನಮ್ಮಂತೆ ಇತರ ಜೀವರಾಶಿಗಳಿಗೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಸರ್ಕಾರ ಈಗ ನಾನು ಆಗಲೇ ಕೇಳಿದೆ, ಸರ್ಕಾರ ನೀವು ಬಂದ ನಂತರ ಒಂದು ದೊಡ್ಡ ಸ್ಟೆಪ್ ತಗೊಂಡಿದೆ ಸಾಲುಮರ ತಿಮ್ಮಕ್ಕ ಅವರ ಬಗ್ಗೆ ಅನ್ನುವಂಥದ್ದು ಏನಾದರೂ ಇದೆಯಾ? ಆ ಥರ ಈಗ ತಿಮ್ಮಕ್ಕ ಅವ್ರ ಬಗ್ಗೆ ಹಿಂದೆ ನಾನು ಬರೋದಕ್ಕಿಂತ ಮೊದಲು ಸರ್ಕಾರ ಪ್ರಶಸ್ತಿ ಕೊಟ್ಟಿದೆ, ಗೌರವಿಸಿದೆ. ಆದರೆ ಈಗಲೂ ನಾವು ಭಾಳಷ್ಟು ಹೋರಾಟ ಮಾಡ್ತಾ ಇದ್ದೇವೆ. ಸಾಲುಮರ ತಿಮ್ಮಕ್ಕ ಅವರ ಊರಲ್ಲಿ ಒಂದು ಹೆರಿಗೆ ಆಸ್ಪತ್ರೆಯನ್ನು ತೆರೆಯಬೇಕು, ಅವರ ಕನಸಾದಂತ. ಎಷ್ಟು ಹೋರಾಟ ಮಾಡಿದರೂ ಏನೂ ಸಾರ್ಥಕತೆ ಆಗ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಸ್ಪಷ್ಟವಾಗಿ ಕೇಳೋದಿಷ್ಟೇ, ತಿಮ್ಮಕ್ಕ ಅವರು ಬದುಕಿದ್ದಾಗ ಏನಾದರೂ ಮಾಡಿ. ತಿಮ್ಮಕ್ಕ ಅವರು ಬದುಕಿದ್ದಾಗ ಸರ್ಕಾರದ್ದು ಅಂತ ಒಂದು ಲೋಟ ಗಂಜಿ ಕೊಡಿ, ಅದು ಒಂದು ಸಾರ್ಥಕತೆ ಆಗುತ್ತೆ. ಅವರು ಸತ್ತೋದಾಗ ಬಂದ್ಬಿಟ್ಟು ತಿಮ್ಮಕ್ಕ ಅವರು ಈ ನಾಡಿನ ಆಸ್ತಿ ಇವತ್ತು ಕಳ್ಕೊಬಿಟ್ಟಿದ್ದೀವಿ ಅಂತ ಗೊಳೋ ಅಂತ ಮೊಸಳೆ ಕಣ್ಣೀರು ಹಾಕಿ ಅವ್ರ ಹೆಸರಲ್ಲಿ ಒಂದು ಸ್ಮಾರಕವನ್ನು ಕಟ್ಟಿಸ್ತೇವೆ ಅಂತ ಒಂದು 5 ಕೋಟಿ 10 ಕೋಟಿ 20 ಕೋಟಿ ಬಿಡುಗಡೆ ಮಾಡಿದರೆ, ತಿಮ್ಮಕ್ಕ ಅವರು ಬದುಕಿದ್ದಾಗ ನೀವು ಅವರಿಗೆ ಮೌಲ್ಯಯುತವಾಗಿ ನೋಡ್ಕೊಂಡಿಲ್ಲ ಅಂದರೆ, ಮಾನವೀಯ ಮೌಲ್ಯವಾಗಿ ಅವ್ರನ್ನ ಗುರುತಿಸಿಲ್ಲ, ಅವ್ರನ್ನ ಗೌರವಿಸಿಲ್ಲ ಅಂದರೆ, ಅವ್ರು ಸತ್ತಂಥ ಸಂದರ್ಭದಲ್ಲಿ ಸ್ಮಾರಕ ಯಾರಿಗೆ ಬೇಕು ಅಲ್ವಾ? ಖಂಡಿತ. ಹಾಗಾಗಿ ಸರ್ಕಾರ ಅವ್ರು ಬದುಕಿದ್ದಾಗ ಏನಾದರೂ ಮಾಡಬೇಕು. ಅದು ನಮ್ಮ ಒಂದು ಏನು ಮಾಡಬೇಕು ಅಂತ ಹೇಳ್ತೀರಿ ನೀವು? ಈಗ ನಿಮ್ಮ ಬೇಡಿಕೆ ಏನು ಸರ್ಕಾರ? ನಮ್ಮದು ಬೇಡಿಕೆ ಅಂತ ಏನಿಲ್ಲ. ನಮ್ಮ ಈ ರಾಷ್ಟ್ರದ ಆಸ್ತಿ ತಿಮ್ಮಕ್ಕ ಅವರು ಅಂತ ಹೇಳ್ತಿದ್ದೀರಲ್ಲ, ನೀವು ಅವ್ರನ್ನ ಸೌಜನ್ಯಯುತವಾಗಿ ನಡೆಸ್ಕೊಳ್ಳಿ ಅಷ್ಟೇ. ಅವರು ಏನು ನನಗೆ ದೊಡ್ಡ ಬಂಗ್ಲೆ ಕಟ್ಕೊಡಿ ಅಂತ ಕೇಳಲಿಲ್ಲ, ಅಥವಾ 1000 ಕೋಟಿ 100 ಕೋಟಿ ಹಣ ಕೊಡಿ ಅಂತ ಕೇಳಿಲ್ಲ. ನನ್ನೂರಿಗೊಂದು ಹೆರಿಗೆ ಆಸ್ಪತ್ರೆ ಕಟ್ಟಿಸ್ಕೊಡಿ ಅಂತ ಕೇಳಿದರು. ಹೌದಲ್ಲ? ಅದೇನು ದೊಡ್ಡದಾ? ವಿಶೇಷ ಪ್ರಕರಣ ಅಂತ ಪರಿಗಣಿಸಿ 1 ತಿಂಗಳು 2 ತಿಂಗಳಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸ್ಬೋದು. ಅವ್ರೇನು ಕೇಳಿದ್ರು, ಎಷ್ಟು ವರ್ಷದಿಂದ ಬೇಡ್ಕೊಳ್ತಾ ಇದ್ದಾರೆ ನನ್ನೂರಿಗೊಂದು ಹೆರಿಗೆ ಆಸ್ಪತ್ರೆ ಕಟ್ಟಿಸ್ಕೊಡಿ ಅಂತ. ನನ್ನ ಜೀವಿತಾವಧಿಯಲ್ಲಿ ಹುಲಿಕಲ್ಲಲ್ಲೂ ಹೆರಿಗೆ ಆಸ್ಪತ್ರೆ. ಹೌದು 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 ಹೌದು, ಅದು ಆಗಬೇಕು. ಮತ್ತೆ ತಿಮ್ಮಕ್ಕ ಅವರಿಗೆ 500 ರೂಪಾಯಿ ವೃದ್ಧಾಪ್ಯ ವೇತನ ಕೊಡ್ತಾ ಇದ್ದೀರಾ. 500 ರೂಪಾಯಿ ಭಾಳ. ಆ 500 ರೂಪಾಯಲ್ಲಿ 1 ತಿಂಗಳಿಗೆ ಬೇಕಾಗಷ್ಟು BP ಮಾತ್ರೆ ಬರಲ್ಲ. ಮತ್ತೆ ಹೇಗೆ ಜೀವನ ಮಾಡ್ತಾರೆ? ತಿಮ್ಮಕ್ಕ ಅವ್ರಿಗೆ ಆಸ್ತಿ ಇದೆಯಾ? ಇಲ್ಲ. ಅದು ಯಾವುದಾದ್ರೂ ಬೇರೆ ಆದಾಯದ ಮೂಲ ಇದೆಯಾ? ಇಲ್ಲ. ತಿಮ್ಮಕ್ಕ ಅವ್ರ ಬಗ್ಗೆ ಭಾಳ ಜನರು, ಸರ್ಕಾರ ತಿಮ್ಮಕ್ಕ ಅವ್ರಿಗೆ ಭಾಳಷ್ಟು ಕೊಟ್ಟಿದೆ, ಗುರುತಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರಿಗೆ ಭಾಳಷ್ಟು ಹಣ ಬಂದಿದೆ. ಏನಿದೆ ತಿಮ್ಮಕ್ಕ ಅವರಿಗೆ? ಅದೆಲ್ಲ ಇದ್ದಿದ್ರೆ ತಿಮ್ಮಕ್ಕ ಅವ್ರು ಯಾಕೆ ಇವತ್ತು ಕಷ್ಟಪಡಬೇಕಾಯಿತು? ಉಡುಪಿ ಅಂತ ಕರಾವಳಿ ಭಾಗದ ಯುವಕರೆಲ್ಲ ಸೇರಿ ಅವರಿಗೊಂದು ದೇಣಿಗೆಯನ್ನು ಸಂಗ್ರಹ ಮಾಡಿ ಯಾಕೆ ಕೊಡಬೇಕಿತ್ತು ಅಲ್ವಾ? ಇಲ್ಲಿ ನಾನು ಕೇಳಬೇಕು, ಒಂದು ಪ್ರಶಸ್ತಿಯನ್ನು ಕೊಡಬೇಕಿದ್ರೆ ಪ್ರಶಸ್ತಿಯೊಂದಿಗೆ ಒಂದಷ್ಟು ಧನ ಸಹಾಯವನ್ನು ಮಾಡ್ತಾರೆ, ಹೌದು, ಯೂಶುವಲ್ ಆಗಿ. ಆದರೆ ಈ ರೀತಿಯ ಹಣಗಳೆಲ್ಲ ಬರಲಿಲ್ವಾ? ಎಲ್ಲೂ ಸಿಗಲಿಲ್ವಾ? ಅವರಿಗೆ ಪ್ರಶಸ್ತಿ ಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲ ಪ್ರಶಸ್ತಿಗಳು ಕಡಿಮೆ ಮೊತ್ತದ್ದೇ ಇದ್ದಿದ್ದು. ಈಗೆಲ್ಲ ಪ್ರಶಸ್ತಿ ಮೊತ್ತಗಳು ಜಾಸ್ತಿ ಆಗಿದೆ ಒಂದು. ಮತ್ತೆ ಹಿಂದೆ ಬಂದಂತಹ ಪ್ರಶಸ್ತಿಗಳು ನಾನು ಬರಲಿಕ್ಕಿಂತ ಮೊದಲು ಆ ಪ್ರಶಸ್ತಿಗಳ ಹಣ ಕೂಡ ತಿಮ್ಮಕ್ಕ ಅವರಿಗೆ ಸಿಗಲಿಲ್ಲ. ಅದು ಕೂಡ ಮೋಸ ಆಯಿತು. ಅದೆಲ್ಲ TV ಮಾಧ್ಯಮದಲ್ಲಿ ಬಂದಿದೆ, ಪೇಪರಲ್ಲಿ ಬಂದಿದೆ, ಎಲ್ಲ ಥರ ಆಗೋಗಿದೆ. ಅವು ಎಲ್ಲ ತಿಮ್ಮಕ್ಕ ಅವ್ರಿಗೆ ಯಾವ್ಯಾವ ರೀತಿ ಮೋಸ ಮಾಡಬೇಕು ಎಲ್ಲ ರೀತಿ ಮೋಸ ಮಾಡಿದ್ದಾರೆ. ಎಲ್ಲ ರೀತಿ ಅವರ ಅನಕ್ಷರಸ್ಥರು ಮುಗ್ಧೆ ಅನ್ನುವ ಕಾರಣಕ್ಕಾಗಿ ಎಲ್ಲ ಮೋಸ ಮಾಡಿದ್ದಾರೆ. ಅವರಿಗೆ ಭದ್ರವಾಗಿ ನಿಂತಿದ್ದು ಯಾವಾಗ ಉಮೇಶ್ ಅಂತ ನಾನು ಬಂದ ಮೇಲೆ ಅವರಿಗೆ ಮೋಸ ಮಾಡೋರ ಸಂಖ್ಯೆ ಕಡಿಮೆ ಆಗಿದ್ದು. ಅವ್ರನ್ನ ನೇರವಾಗಿ ಟೀಕೆ ಮಾಡೋವಂಥದ್ದು, ಅವ್ರನ್ನ ವಿರೋಧಿಸುವಂಥ ಕೆಲಸ ಮಾಡಿದ್ದು ನಾನು ಬಂದ ಮೇಲೆ.
ಯಾಕೆ ಈ ಥರ ಮಾಡ್ತೀರಾ, ತಪ್ಪು ಇದೆಲ್ಲ ಮಾಡಬಾರ್ದು ಅಂತ. ಎಸ್ ವೀಕ್ಷಕರೇ, ನಾವಿವತ್ತು ಪರಿಸರವನ್ನು ಯಾವ ಮಟ್ಟಕ್ಕೆ ಹಾಳುಗೆಡವಿದ್ದೇವೆ ಅಂದರೆ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ 150 ಮರಗಳನ್ನು ನೆಟ್ಟರೂ ಕೂಡ ಯಾವ ಪರಿಸರವನ್ನು ನಾವು ನಾಶ ಮಾಡಿದ್ದೇವೆ ಅದನ್ನು ಸರಿದೂಗಿಸೋದಕ್ಕೂ ಸಾಧ್ಯ ಇಲ್ಲ. ಕನಿಷ್ಠ ಪಕ್ಷ ಯಾರು ಇಂಥ ಮರಗಳನ್ನು ನೆಟ್ಟು ಪರಿಸರವನ್ನು ಉಳಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂಥವರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಕೆಲಸವಾದರೂ ನಮ್ಮ ಸರ್ಕಾರದಿಂದ ಆಗಬೇಕಾಗಿದೆ. ಕೆಲವೊಂದು ಕಡೆಯಲ್ಲಿ ಇಂತಹ ಕೆಲಸವನ್ನು ಮಾಡ್ತಾ ಇರುವವರು ಕಡೆಗಣನೆಗೆ ಒಳಗಾಗಿದ್ದಾರೆ. ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗೆ ಸಾಲುಮರ ತಿಮ್ಮಕ್ಕ ಅವರ ಮಗ ಉಮೇಶ್ ಅವರಿದ್ದಾರೆ. ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀನಿ. ಎಸ್, ನಾನು ಕೇಳಿದ ಹಾಗೆ ವಿದೇಶಗಳಲ್ಲಿ ಕೂಡ ತಿಮ್ಮಕ್ಕ ಅವರ ಹೆಸರನ್ನು ದುರ್ಬಳಕೆ ಮಾಡಿದಂತ. ಹೌದು ಹೌದು ಹೌದು, ಅದನ್ನ ಕೇಸ್ ಹಾಕಿದ್ದಾರೆ ಸಾಲುಮರ ತಿಮ್ಮಕ್ಕ ಅವರು. ಪ್ರಕರಣ ಏನು? ಪ್ರಕರಣ ನಡೀತಾ ಇದೆ, ಕೋರ್ಟಲ್ಲಿದೆ ಸರ್. ಯಾರು ಮಾಡಿದ್ದು, ಏನು ಪ್ರಕರಣ ಏನು? ಅದೇ ರೀತು ಪ್ರಿಮ್ಲಾನಿ ಅನ್ನೋರ ಮೇಲೆ ತಿಮ್ಮಕ್ಕ ಅವ್ರು ಕೇಸ್ ಹಾಕಿದ್ದಾರೆ. ನಡೀತಾ ಇದೆ ಅದು. NGO ನಡೆಸ್ತಾ ಇದ್ದಾರೆ. ಎಸ್, ಒಟ್ಟಿನಲ್ಲಿ ಆರ್ಥಿಕವಾಗಿ ಅತ್ಯಂತ ಒಂದು ದುಃಖದಾಯಕ ಪರಿಸ್ಥಿತಿಯಲ್ಲಿದ್ದಾರೆ ತಿಮ್ಮಕ್ಕ ಅವರು. ಹಾಗಾಗಿ ಸರ್ಕಾರ ಅವರಿಗೆ ನೆರವು ನೀಡಬೇಕು ಅಂತ. ಹೌದು ಹೌದು, ಖಂಡಿತ ಖಂಡಿತ. ಸರ್ಕಾರ ನೀಡದೆ ಯಾರು ನೀಡ್ಲಿಕ್ಕೆ ಸಾಧ್ಯ? ಕೋಟಾ ಶ್ರೀನಿವಾಸ ಪೂಜಾರಿ ಅವರಲ್ಲಿ ನಾವು ಮಾತನಾಡಿಸಿದಾಗ ನಾವು ಅವರಿಗೆ ಒಂದಷ್ಟು ಸರ್ಕಾರ ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳಿ ಬಹಳಷ್ಟು ಹೋರಾಟವನ್ನು ಮಾಡಿದ್ದೇವೆ ಅನ್ನುವಂತ ಮಾತನ್ನ ತಮಗೆ ಮಾಹಿತಿ ಇದೆಯಾ? ಬಹಳಷ್ಟು ಅಂದರೆ ನೈಜವಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಾಲುಮರ ತಿಮ್ಮಕ್ಕ ಅವರಿಗೆ ಯಾವುದಾದ್ರೂ ಸಹಾಯ ಮಾಡಲೇಬೇಕು ಅಂತ ಭಾಳ ಒಂದು ಇದರಲ್ಲಿ ಅವರು ಹೋರಾಟವನ್ನು ಮಾಡಿದರು. ಸರ್ಕಾರ ಸಚಿವರಾಗಿದ್ದರು. ಸರ್ಕಾರಕ್ಕೆ ಅವರು ಪತ್ರವನ್ನು ಬರೆದ್ರು. ಸಾಲುಮರದ ತಿಮ್ಮಕ್ಕ ಅವರಿಗೆ ತಕ್ಷಣ ಸರ್ಕಾರ ನಾವು ಸ್ಪಂದಿಸಬೇಕಾಗಿದೆ, ಈ ರಾಷ್ಟ್ರದ ಆಸ್ತಿ, ನಮ್ಮ ನಾಡಿಗೆ ಭಾಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಸಾಲುಮರದ ತಿಮ್ಮಕ್ಕ ಅವರ ಕನಸಿನ ಹೆರಿಗೆ ಆಸ್ಪತ್ರೆಯನ್ನು ತಕ್ಷಣ ನಿರ್ಮಾಣ ಮಾಡಬೇಕು. ಸಾಲುಮರದ ತಿಮ್ಮಕ್ಕ ಅವರಿಗೆ 400 ರೂಪಾಯಿ ವೃದ್ಧಾಪ್ಯ ವೇತನ ಬರ್ತಿರೋದು ಸರ್ಕಾರಕ್ಕೆ ಮುಜುಗರ ಆಗಿದೆ. ತಕ್ಷಣ ನಾವು ಇದನ್ನು ಸರಿ ಮಾಡಬೇಕು ಅಂತ ಅವರು ಮುಖ್ಯಮಂತ್ರಿಗಳಿಗೆ ಅವರೇ ಪತ್ರ ಬರೆದಿದ್ರು. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪತ್ರಕ್ಕೆ ಉತ್ತರ ಇಲ್ಲ. ಅಷ್ಟರೊಳಗೆ ಸರ್ಕಾರ ಮುಗ್ದೋಯ್ತು. ಸುಮೇಶ್ ಅವರು, ನಾನು ಒಂದು ವಿಚಾರವನ್ನು ಕೇಳಬೇಕು. ರಾಜಕಾರಣಿಗಳು ಭರವಸೆಗಳನ್ನು ಕೊಟ್ಟಿಲ್ವಾ? ಹಣವನ್ನಂತೂ ಕೊಡಲಿಲ್ಲ. ಹಲವಾರು ಜನ ವನ ಮಹೋತ್ಸವಗಳಿಗೆ ಕರೀತಾರೆ, ತಿಮ್ಮಕ್ಕ ಅವರ ಕೈಯಲ್ಲಿ ಗಿಡ ನಡೆಸ್ತಾರೆ. ಏನು ಭರವಸೆಗಳನ್ನು ಕೊಡಲಿಲ್ಲ ನಿಮಗೆ? ಅಯ್ಯೋ, ಭರವಸೆಗಳ ಮಹಾಪೂರವೇ ಹರಿದು ಹೋಗಿದೆ. ಭರವಸೆಗಳನ್ನ ತಗೊಂಡು ಏನು ಮಾಡ್ತೀರಾ? ಅದೇನೋ ಒಂದು ಮಾತು ಹೇಳ್ತಾರೆ, ಪುಸ್ತಕದಲ್ಲಿರೋ ಪುಸ್ತಕದ ಬದನೆಕಾಯಿ ಸಾಂಬಾರಿಗೆ ಬರುತ್ತಾ ಅಂತ. ಹೌದಲ್ಲ? ಆಶ್ವಾಸನೆಗಳನ್ನ ತಗೊಂಡು ಏನು ಮಾಡ್ತೀರಾ? ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪನವರು ಇನ್ನೇನು ಒಂದು 15-20 ದಿನ ಇತ್ತು ಅವ್ರು ಮುಗಿಲಿಕ್ಕೆ. ಪಾಪ ಅವ್ರು ರಾಜೀನಾಮೆ ಕೊಡ್ಲಿಕ್ಕಿಂತ ಮುಂಚೆ ಅವರು, ನಾನು ಸಾಲುಮರ ತಿಮ್ಮಕ್ಕ ಅವರಿಗೆ ಹೆರಿಗೆ ಆಸ್ಪತ್ರೆಯನ್ನು ಕಟ್ಟಿಸ್ಬೇಕು, ಅದನ್ನು ಈಗಲೇ ಸ್ಯಾಂಕ್ಷನ್ ಮಾಡ್ತಿದ್ದೀನಿ ಅಂತ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದರು. ಅವರು ಆದೇಶ ಕೂಡ ಮಾಡಿದರು, ಕೆಲಸ ಆಗಲಿಲ್ಲ. ಸಾಲುಮರ ತಿಮ್ಮಕ್ಕ ಅವರಿಗೆ ಪಾಪ ತುಂಬ ಕಷ್ಟದಲ್ಲಿದ್ದಾರೆ, ಸರ್ಕಾರ ನಾವು ತಕ್ಷಣ ಸ್ಪಂದಿಸಬೇಕು, ಅವ್ರಿಗೆ 25 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳಿದರು. ಅವರು 7-15 ದಿನಕ್ಕೆ ಪಾಪ ಇಳಿದೋದ್ರು. ಅಂದ್ರೆ ಈ ಸಂಕಷ್ಟ, ಈ ರೀತಿಯ ಆರ್ಥಿಕ ಪರಿಸ್ಥಿತಿ ಆವತ್ತಿನಿಂದ ಇದೆ. ಹೌದೌದು, ಹೊಸದಂದಲ್ಲ. ಅಂದ್ರೆ ಎಲ್ಲವೂ ನಿರ್ಲಕ್ಷ್ಯ ನಡೆದು ಬಂದಿದೆ. ನಿರ್ಲಕ್ಷ್ಯ. ಹೌದೌದು. ನೀವು ಸರ್ಕಾರ ಯಾರ್ಯಾರಿಗೆ ಏನೆಲ್ಲ ಉಪಕಾರ ಮಾಡ್ತೀರಾ? ತಿಮ್ಮಕ್ಕ ಅವರು ಈಗ ಶತಮಾನವನ್ನು ದಾಟಿರುವಂತಹ ಮಹಿಳೆ. ಅವ್ರು ಬದುಕಿದ್ದಾಗ ಏನಾರು ಮಾಡಿ ಎಷ್ಟು ದಿನ ಬದುಕಿರ್ತಾರೆ? ಬದುಕಿದ್ದಾಗ ಸಂತೋಷವಾಗಿ ನಡೆಸ್ಕೊಳ್ಳಿ. ಎಷ್ಟೋ ಸಾವಿರಾರು ಕೋಟಿನ ಖರ್ಚು ಮಾಡ್ತೀರಾ ಪರಿಸರ ಸಂರಕ್ಷಣೆಗೆ, ಗಿಡ ನಡಿ, ಮರ ಬೆಳೆಸಿ ಅಂತ. ಎಲ್ಲೋ ಬೋರ್ಡ್ಗಳು, ಬ್ಯಾನರ್ಗಳು ಹಾಕ್ತೀರಾ. ಅದೆಷ್ಟರ ಮಟ್ಟಿಗೆ ಕೆಲಸ ಆಗುತ್ತೋ ಅಂತ ನಮಗಂತೂ ಗೊತ್ತಿಲ್ಲ. ತಿಮ್ಮಕ್ಕ ಅವ್ರು ಮಾಡಿದ್ದಾರೆ ಪಾಪ. ಸರ್ಕಾರದ ಆಸ್ತಿ ಇವ್ರದ್ದು ಏನಿದ್ರು ಬೋರ್ಡ್ ಬ್ಯಾನರ್ಗಳಿಗೆ ಮಾತ್ರ ಸೀಮಿತ ಆಗಿದೆ ಹಾಗೆ ಅನ್ಸುತ್ತೆ. ಮತ್ತೆಂತ ದಿನ ದಿನ ಪರಿಸರ ಹಾಳಾಗ್ತಾ ಇದೆ. ನದಿಗಳೆಲ್ಲ ಹಾಳಾಗ್ತಿದೆ, ಕೆರೆ ಒತ್ತುವರಿ ಆಗ್ತಾ ಇದ್ದಾವೆ. ಇಲ್ಲಿ ಕೆರೆಗಳೆಲ್ಲ ನಾಶ ಆಗಿದೆ. ಎಷ್ಟು ಸಾವಿರಾರು ಎಕರೆ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ, ಸರ್ಕಾರಿ ಜಾಗವನ್ನು. ಯಾರ ಮೇಲೆ ಕ್ರಮ ತಗೊಂಡಿದ್ದೀರಾ ನೀವು? ಎಷ್ಟೋ ಕೋಟ್ಯಾಂತರ ಭಾಗ ಹೋಗ್ತಾ ಇದೆ. ಸಾವಿರಾರು ಕೋಟಿ ಒತ್ತುವರಿ ಮಾಡಿದವರಿಗೆ ನೀವು ಸಹಾಯ ಮಾಡ್ತೀರಾ? ಕೆರೆಗಳನ್ನ ಒತ್ತುವರಿ ಮಾಡಿದವರಿಗೆ ಸಹಾಯ ಮಾಡ್ತೀರಾ? ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳೋದಿಲ್ಲ. ಇವತ್ತು ಪರಿಸರ ಉಳಿವಂದ್ರೆ ಏನು? ಗದ್ದೆಗಳನ್ನೆಲ್ಲ ಇಂಡಸ್ಟ್ರಿಗಳಿಗೆ ಕೊಡ್ತೀರಾ? ಕೃಷಿ ಹಾಳಾಗ್ತಾ ಇದೆ, ಅರಣ್ಯ ಹಾಳಾಗ್ತಾ ಇದೆ. ಮಾತಾಡ್ತಾ ಹೋದ್ರೆ ಬಹಳಷ್ಟು ವಿಚಾರಗಳು ಇದಾವೆ. ಎಸ್, ಇಲ್ಲಿ ನಾನು ಅದೇ ಆಗ ಕೇಳಿದೆ, ತಿಮ್ಮಕ್ಕ ಅವರು ಇಷ್ಟು ಮರಗಳನ್ನು ಬೆಳೆಸಿದ್ದಾರೆ ಅನ್ನುವಂಥ ಏನು ನಿಖರವಾದ ಲೆಕ್ಕ ಯಾಕೆ ಇಲ್ಲ? ಯಾಕೆಂದ್ರೆ ತಿಮ್ಮಕ್ಕ ಅವರು ಮೊದಲು ಅವ್ರದ್ದು ಅಧಿಕೃತವಾಗಿ ಹೇಳಿರೋಂಥದ್ದು 4 ಕಿಲೋಮೀಟರ್ ಮಾತ್ರ. ತಿಮ್ಮಕ್ಕ ಅವರು ಬೆಳೆಸಿದ 4 ಕಿಲೋಮೀಟರ್ ಅಲ್ಲ,
ತಿಮ್ಮಕ್ಕ ಅವ್ರನ್ನ ಗುರ್ಸಾಗ 4 ಕಿಲೋಮೀಟರ್ ಇತ್ತು. ಅನಂತರ ಅವ್ರನ್ನ ಗುರ್ಸಿ ಆಗ್ಲೇ 20 ವರ್ಷ ದಾಟೋಗಿದೆ. 20 ವರ್ಷದಿಂದ ಅವರು ರಾಜ್ಯದ ಮೂಲೆ ಮೂಲೆಯಲ್ಲಿ ಹೋಗಿ ಸಾವಿರಾರು ಗಿಡಗಳನ್ನ ನೆಟ್ಟಿದ್ದಾರೆ. ಅವೆಲ್ಲ ಯಾರು ನೆಟ್ಟಿದ್ದು? 4 ಕಿಲೋಮೀಟರ್ ಅಧಿಕೃತವಾಗಿ ಹೇಳಿದ್ರೆ ಅವೆಲ್ಲ ಯಾರು ನೆಟ್ಟಿದ್ದು? ಹೌದಲ್ಲ? ಸಾವಿರಾರು ಮರ ನೆಟ್ಟಿದ್ದಾರೆ ಸಾಲುಮರ ತಿಮ್ಮಕ್ಕ ಅವರು. ಸಾವಿರಾರು ಸಸಿಗಳನ್ನ ನೆಟ್ಟು ಮರಗಳನ್ನ ಮಾಡಿದ್ದಾರೆ. ಸಾಕಷ್ಟು ಇದೆ. 4 ಕಿಲೋಮೀಟರ್ ಅಧಿಕೃತವಾಗಿ ತಿಮ್ಮಕ್ಕ ಅವರಿಗೆ ಒಂದು ಹೆಸರನ್ನ ತಂದುಕೊಟ್ಟಿದ್ದು. ಹುಲಿಕಲ್ಲಿಂದ ಕುದೂರ್ವರೆಗೆ ಇರುವಂತಹ ಮರಗಳು ಅಧಿಕೃತವಾಗಿ ತಿಮ್ಮಕ್ಕ ಅವರಿಗೆ ಹೆಸರು ತಂದುಕೊಟ್ಟಿದ್ದು ಇವರು ಸಾಲುಮರ ತಿಮ್ಮಕ್ಕ ಅಂತೇಳಿ. ಅದ್ರ ನಂತರ ಅವರು ಇಡೀ ರಾಷ್ಟ್ರಾದ್ಯಂತ ಓಡಾಡಿ ಗಿಡ ಆ ಪ್ರದೇಶವನ್ನ ಅದೊಂದು ಪ್ರೇಕ್ಷಣೀಯ ಸ್ಥಳ ಅಂತ ಘೋಷಿಸುವ ಕೆಲಸ ಏನಾದರೂ ಖಂಡಿತ ಅವನ್ನ ಕನಿಷ್ಠ ಸೌಜನ್ಯಯುತವಾಗಿ ಸಂರಕ್ಷಣೆ ಮಾಡೋಂತನೂ ಕೆಲಸ ಆಗಿಲ್ಲ. ಅದ್ರ ಪಕ್ಕ ಕೇಬಲ್ ವೈರ್ ಓಣ್ಲಿಕ್ಕೆ ಡೈನೇಜ್ಗಳನ್ನ ಹೊಡಿತಾರೆ. KEB ಅವ್ರು ತಂದು ಅದನ್ನ ಉಳಿಸಾದ್ರೂ ಸಂರಕ್ಷಣೆ ಮಾಡಬೇಕಾಗಿದೆ. KEB ಅವ್ರು ಬರ್ತಾರೆ, ಮರಕ್ಕೆ ಪೋಲ್ಸನ್ನ ಹೊಡೆದು ವೈರನ್ನ ತೆಗೆದುಕೊಂಡು ಹೋಗ್ತಾರೆ. ಏನ್ ಮಾಡಬೇಕು? ಸಾಲು ಮರದ ತಿಮ್ಮಕ್ಕ ಅವರು ಬೆಳೆಸಿರೋಂತಹ ಮರಗಳು ಒಂದು ಸ್ಮಾರಕ ಇದ್ದಾಗೆ. ಇವತ್ತು ದೇವಾಲಯಗಳನ್ನ ಸ್ಮಾರಕ ಅಂತ ಹೇಳ್ತೀವಿ ನಾವು. ನಿಜವಾದ ಸ್ಮಾರಕ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರು ಬೆಳೆಸಿರುವಂತಹ ಮರಗಳು. ಅಂದ್ರೆ ದೇವಾಲಯಗಳು ಸ್ಮಾರಕ ಅಲ್ಲ ಅಂತಲ್ಲ ನಾನು ಹೇಳ್ತಿರೋದು. ಎಲ್ಲ ಆಲದ ಮರ, ಆಲದ ಮರ, ಎಲ್ಲ ಆಲದ ಮರ. ಅವರು ಅವ್ರ ಗಂಡ ಹೆಂಡತಿ ಇಬ್ರು ಸೇರಿ ಬೆಳೆಸಿರೋದು. ಅಲ್ಲ, ಈ ಚಿಂತನೆ ಹೇಗೆ ಬಂದಿರ್ಬೋದು? ಈಗ ನಿಮ್ಮೊಂದಿಗೆ ಅವರು ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡಿರ್ಬೋದು. ಹೌದು. ಹೇಗೆ ನಾವು ಆಲದ ಮರಗಳನ್ನು ರಸ್ತೆ ಬದಿಯಲ್ಲಿ ನೆಡಬೇಕು ಅನ್ನೋ ಚಿಂತನೆ ಹೇಗೆ ಬಂತು? ಅದು ಕೂಡ ಅನಕ್ಷರಸ್ಥರು, ಅಕ್ಷರ ಜ್ಞಾನ ಇಲ್ಲ ಅವರಿಗೆ. ಮದುವೆ ಆಗಿ 25 ವರ್ಷ ಕಳೆದ್ರೂ ಸಹ ಮಕ್ಕಳಾಗೋದಿಲ್ಲ. ಆಗ ಬಿಕ್ಕಲ್ ಚಿಕ್ಕಯ್ಯನವರು ಮತ್ತೆ ಸಾಲುಮರ ತಿಮ್ಮಕ್ಕ ಇಬ್ಬರೂ ಸೇರಿ ಚಿಂತನೆ ಮಾಡಿ, ನಾವು ಹೀಗೆ ಇದ್ರೆ ನಾವು ಹುಟ್ಟಿದಕ್ಕೆ ಯಾವುದು ಸಾರ್ಥಕತೆ ಆಗೋದಿಲ್ಲ, ಯಾವುದಾದ್ರೂ ಧರ್ಮಾರ್ಥವಾದಂತಹ ಕೆಲಸ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಅವ್ರ ಊರಿನ ಕುದೂರಿನಿಂದ ಹುಲಿಕಲ್ ಏನಿದೆ ರಸ್ತೆ, ಆ ರಸ್ತೆಯಲ್ಲಿ ಖಾಲಿ ಇತ್ತು. ಜನಗಳು ಬಿಸಿಲಲ್ಲಿ ಓಡಾಡ್ತಿದ್ರು. ಅದನ್ನ ನೋಡಿ ಜನರಿಗಾದ್ರೂ ಒಂದು ನೆರಳು ಮಾಡೋಣ ಅಂತೇಳಿ ಅವರು ಆಲದ ಸಸಿಗಳನ್ನ ನೆಟ್ಟು, ಕೊನೆಗಳನ್ನ ನೆಟ್ಟು ಅದನ್ನ ಮರಗಳನ್ನಾಗಿ ಮಾಡಿದ್ರು. ಅಂದ್ರೆ ಇದು ಎಷ್ಟು ವರ್ಷಗಳ ಹಿಂದೆ? ಸುಮಾರು 60 ವರ್ಷದ ಮರ ಇದೆ, 50 ವರ್ಷದ ಮರ ಇದೆ. ಬಹಳ ವರ್ಷದಿಂದ ಮಾಡಿದ್ದಾರೆ ಅವರು. ಆ 4 ಕಿಲೋಮೀಟರ್ ಏಕಕಾಲದಲ್ಲಿ ನೆಟ್ಟಿರುವಂತಹ ಮರ ಇಲ್ಲ, ವರ್ಷದಿಂದ ವರ್ಷಕ್ಕೆ ಮಾಡಿದ್ದಾರೆ, ಒಂದೇ ಸರಿ ಮಾಡಿಲ್ಲ. ಎಸ್, ಮರಗಳನ್ನು ನೆಟ್ಟಿರೋದು ಮಾತ್ರ ಅಲ್ಲ, ಅದಕ್ಕೆ ನೀರು ಹಾಕಿ ಹೌದೌದು. ಅದು ಮರ ಅವನ್ನ ನೆಟ್ಟು ಅದಕ್ಕೆ ನೀರು ಹಾಕಿ ಮುಳ್ಳು ಕಟ್ಟಿ ಬಹಳ ಸಂರಕ್ಷಣೆ ಮಾಡಿದ್ದಾರೆ. ಹಿಂದೆ ನಾವು ಕೇಳ್ತಾ ಇದ್ವಿ ಅಶೋಕ ಮಹಾರಾಜ ಸಾಲು ಮರಗಳನ್ನ ನೆಟ್ಟರು ಅಂತ. ಆದ್ರೆ ನಾವು ನೋಡಿಲ್ಲ ಅವ್ರನ್ನ. ಆದ್ರೆ ಇವತ್ತು ಸಾಲು ಮರ ತಿಮ್ಮಕ್ಕ ಅವ್ರು ನೋಡಿದೀವಿ. ಆ ಸಾಲು ಮರ ಅಂದ್ರೆ ಏನು, ಅದ್ರ ಅರ್ಥ ಅಂದ್ರೆ ಏನು ಅಂದ್ರೆ ತಿಮ್ಮಕ್ಕ ಅವ್ರು ಬೆಳೆಸಿರುವಂತಹ ಮರಗಳನ್ನ ಒಮ್ಮೆ ನೋಡಬೇಕು ನಾವು. ಈ ಸಾಧನೆಯನ್ನ ಗುರುತಿಸಿ ವಿದೇಶಗಳಲ್ಲಿ ಎಲ್ಲ ಇವರ ಪ್ರಶಂಸೆ ನಡೀತಾ ಇದೆ. ಹೋಗಿದಾರ ವಿದೇಶಗಳಿಗೆ? ಇಲ್ಲ, ಹೋಗಿಲ್ಲ. ತಿಮ್ಮಕ್ಕ ಅವರು ಇಲ್ಲಿ ತನಕ ಎಷ್ಟೇ ಪ್ರಶಸ್ತಿಗಳು, ಪುರಸ್ಕಾರಗಳು, ಸನ್ಮಾನಗಳು ಬಂದಿದ್ರು ಅವರೇ ಕರೆದು ಕೊಟ್ಟಿರೋದೇ ವಿನಃ ಇಲ್ಲಿ ತನಕ ತಮಾಷೆಗೂ ಒಂದು ಅರ್ಜಿ ಕೂಡ ಎಲ್ಲೂ ಹಾಕಿಲ್ಲ. ತಮಾಷೆಗೂ ನನಗೊಂದು ಪ್ರಶಸ್ತಿ ಕೊಡಿ ಅಂತ ಕೇಳಿಲ್ಲ. ತಮಾಷೆಗೂ ನನ್ನ ಬಗ್ಗೆ ಟಿವಿ ತೋರಿಸಿಲ್ಲ. ಅದು ಇತಿಹಾಸನೇ ಇಲ್ಲ, ಆ ಇತಿಹಾಸನೇ ಇಲ್ಲ. ನೋಡಿ, 100 ವರ್ಷ ಆದ್ರೂ ತಿಮ್ಮಕ್ಕ ಅವ್ರಿಗೆ 100 ವರ್ಷ ದಾಟಿದ್ರು ಒಂದು ಪದ್ಮ ಪ್ರಶಸ್ತಿ ಬಂದಿಲ್ಲ. ಎಸ್, ಪದ್ಮಶ್ರೀ ಅಥವಾ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ರಾಜ್ಯ ಸರ್ಕಾರ ಒಂದು ಅರ್ಜಿಯನ್ನು ಗುಜರಾಯಿಸಿದೆ. ಈಗ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಹಳ ಸಂತೋಷ ಆಗುತ್ತೆ. ಯಾವತ್ತೂ ಆಗ್ಬೇಕಾಗಿರೋ ಕೆಲಸ ಇವತ್ತಾಗಿದೆ. ಪದ್ಮ ಪ್ರಶಸ್ತಿ ಬಂದ ತಕ್ಷಣ ಏನು ತಿಮ್ಮಕ್ಕ ಅವ್ರ ಮೌಲ್ಯ ಹೆಚ್ಚಾಗಲ್ಲ. ಪ್ರಶಸ್ತಿ ಕೊಡೋದ್ರಿಂದ ಆ ಪ್ರಶಸ್ತಿ ಮೌಲ್ಯ ಹೆಚ್ಚಾಗುತ್ತೆ ಅಷ್ಟೇ, ನಾವು ನೇರವಾಗಿ ಹೇಳೋದು. ಜೀವನ ರೀತಿ ಬದಲಾಗಬಹುದಾ? ಏನ್ ಬದಲಾಗುತ್ತೆ? ಈಗಲೇ ಬದಲಾಗ್ದಿದ್ದು ಅವಾಗ ಹೇಗೆ ಬದಲಾಗುತ್ತೆ? ಇನ್ನೆಷ್ಟು ದಿನ ಬದುಕಿರ್ತಾರೆ ತಿಮ್ಮಕ್ಕ ಅವರು? 200 ವರ್ಷ ಬದುಕಲಿಕ್ಕೆ ಸಾಧ್ಯ? ಪ್ರಶಸ್ತಿಗಳಿಂದ ಹೊಟ್ಟೆ ಅಂತೂ ತುಂಬೋದಿಲ್ಲ. ಅದೇ ನಾವು ಹೇಳಿದ್ವಲ್ಲ, ಪ್ರಶಸ್ತಿಗಳು ಏನಕ್ಕೆ ಅಂದ್ರೆ ಆ ಪ್ರಶಸ್ತಿಯನ್ನು ನೋಡಿ ಇನ್ನೂ 4 ಜನ ಕೆಲಸ ಮಾಡಲಿ ಅನ್ನೋದಕ್ಕೆ ಇರಬೇಕಿತ್ತು. ಆದರೆ ಇವತ್ತಿನ ಪ್ರಶಸ್ತಿಗಳು, ಇವತ್ತಿನ ಪುರಸ್ಕಾರಗಳು ನೋಡಿದರೆ ಜೀವನದಲ್ಲಿ ಯಾವತ್ತು ಪ್ರಶಸ್ತಿ ಪುರಸ್ಕಾರಗಳನ್ನ ಸ್ವೀಕರಿಸಬಾರ್ದು. ಆ ಪ್ರಶಸ್ತಿಗಳಿಗೆ ಮೌಲ್ಯಗಳೇ ಇಲ್ಲ, ಮೌಲ್ಯ ಇಲ್ಲ ಇವತ್ತು. ನಾನು ತುಂಬ ಚಿಕ್ಕ ಹುಡುಗ ಇರ್ಬೋದು, ಆದರೆ ನನಗೆ ಅದರ ಅನುಭವ ಇದೆ. ಪ್ರಶಸ್ತಿಗಳಿಗೆ ಮೌಲ್ಯ ಇಲ್ಲ, ಸನ್ಮಾನಕ್ಕೆ ಮೌಲ್ಯ ಇಲ್ಲ. ಎಸ್, ಉಮೇಶ್ ಅವರು ಸಾಲುಮರ ತಿಮ್ಮಕ್ಕ ಅವರು ಏನು ನಡೆಸಿಕೊಂಡು ಬಂದಂಥ ಕೆಲಸ ಇದೆ, ಇದನ್ನು ಅದೇ ರೀತಿ ಮುಂದುವರಿಸಿಕೊಂಡು ಹೋಗುವಂಥ ಇದರ ವಾರಸುದಾರಿಕೆಯನ್ನು ಹೊಂದಿದ್ದಾರಾ ಅಂತ ಕೇಳ್ತಾ ಇದ್ದೀನಿ. ಖಂಡಿತವಾಗೂ ತಿಮ್ಮಕ್ಕ ಅವರು ನನ್ನನ್ನು ದತ್ತಕ್ಕೆ ಸ್ವೀಕಾರ ಮಾಡಿದ್ದು ಅದೇ ಕಾರಣಕ್ಕೆ. ಪರಿಸರದ ಬಗ್ಗೆ ಕೆಲಸ ಮಾಡ್ತಿರೋದ್ರಿಂದ ಮತ್ತೆ ನನ್ನ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸಾಲು ಮರದ ತಿಮ್ಮಕ್ಕ ಅವರು ಮರಗಳನ್ನ ಬೆಳೆಸಿದ್ರು, ಅವರು ಪ್ರಶಸ್ತಿ ಪುರಸ್ಕಾರ ಬಂತು, ಪ್ರಚಾರ ಆಯಿತು.
ಅಷ್ಟಕ್ಕೆ ಸುಮ್ಮನಾಗಬಾರ್ದು. ಇಡೀ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರಲ್ಲೂ ಸಹ ಪರಿಸರ ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು, ಕಾಳಜಿಯನ್ನು ಹುಟ್ಟಿಸ್ಬೇಕು. ಹಾಗಾಗಿ ನಾನು ಈಗಾಗಲೇ ಪೃಥ್ವಿ ಬಚಾವ ಅಂತ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇನೆ. ನನ್ನ ಉದ್ದೇಶ ಇಷ್ಟೇ, ನಾವು ಚೆನ್ನಾಗಿರಬೇಕು, ಮನುಷ್ಯ ಚೆನ್ನಾಗಿರಬೇಕು ಅಂದರೆ ಕೇವಲ ಮರ ಇದ್ದರೆ ಸಾಲದು, ಕೇವಲ ನೀರಿದ್ದರೆ ಸಾಲದು. ಈ ಪ್ರಕೃತಿಯಲ್ಲಿ ಸಕಲವು ಸಮತೋಲನವಾಗಿರಬೇಕು. ನೀರು ಶುದ್ಧವಾಗಿರಬೇಕು, ಗಾಳಿ ಶುದ್ಧವಾಗಿರಬೇಕು, ಈ ಭೂಮಿ ಶುದ್ಧವಾಗಿರಬೇಕು. ಈ ಭೂಮಿ ಮೇಲಿರುವಂತಹ ಸಕಲ ಜೀವರಾಶಿಗಳು ಚೆನ್ನಾಗಿರಬೇಕು. ಆವಾಗ ಮನುಷ್ಯ ಬದುಕಲಿಕ್ಕೆ ಸಾಧ್ಯ, ಮನುಷ್ಯ ಆರೋಗ್ಯಕರವಾಗಿರಲಿಕ್ಕೆ ಸಾಧ್ಯ. ಹೊಸದನ್ನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈಗ ಹಾಳು ಮಾಡಿರೋದನ್ನ ಸರಿ ಮಾಡಿ ಕನಿಷ್ಠ ನೀವು ಸರಿ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಇರೋದನ್ನ ಹಾಳು ಮಾಡಬೇಡಿ. ಹಾಗಾಗಿ ಈ ಪೃಥ್ವಿ ಬಚಾವ ಆಂದೋಲನದ ಉದ್ದೇಶ ಇದು. ಆಂದೋಲನದಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಆಯ್ತಾ ಇಷ್ಟವರೆಗೆ? ಖಂಡಿತ ಬಹಳಷ್ಟು ಆಗಿದೆ. ನಾನು ಒಂದು ನರ್ಸರಿಯನ್ನು ಮಾಡಿದ್ದೇನೆ. ಪ್ರತಿ ವರ್ಷ ಒಂದು 25,000 to 30,000 ಗಿಡಗಳನ್ನ ಬೆಳೆಸೋ ಆಸಕ್ತಿ ಇರೋರಿಗೆ ಉಚಿತವಾಗಿ ವಿತರಣೆ ಮಾಡ್ತಿದ್ದೀವಿ. ನಮ್ಮ ದೇಶೀಯ ಮರಗಳು, ಹಲಸು, ಮಾವು, ಬೇವು, ನೇರ್ಲು, ಈ ಥರ ಇದು ಅಕ್ಕಿ ಪಕ್ಷಿಯನ್ನು ಉಳಿಸುತ್ತೆ. ನಮ್ಮ ನೈಸರ್ಗಿಕವಾಗಿ ತಾಪಮಾನ ಏರಿಕೆಯನ್ನು ಕಡಿಮೆ ಮಾಡುತ್ತೆ. ಇವತ್ತು ನಾವು ಅರಣ್ಯ ಇಲಾಖೆಯಲ್ಲಿರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು, ನಾವು ಲಾಭಕ್ಕಾಗಿ ಮರಗಳನ್ನ ಬೆಳೆಸ್ತಾ ಇದ್ದೀವಿ. ಹೂವು ಬಿಡ್ತಾ ಇಲ್ಲ, ಹಣ್ಣು ಬಿಡ್ತಾ ಇಲ್ಲ, ಕಾಯಿ ಬಿಡ್ತಾ ಇಲ್ಲ, ತಕ್ಷಣ ಮರ ಆಗಿ ಕಾಣಬೇಕು, ಆ ಥರದವನ್ನ ಬೆಳೆಸ್ತಾ ಇದ್ದೀವಿ. ಅದು ಪರಿಸರಕ್ಕೆ ಭಾಳ ಮಾರಕ ಇದೆ. ಯಾಕೆಂದರೆ ಒಂದು ಜೀವರಾಶಿ ಏನು ಹೇಳ್ತೀವಿ ಚೈನ್, ಅದು ಕಟ್ಟಾಗುತ್ತೆ, ಅದು ಹಾಕಬಾರ್ದು. ಹೌದು, ನೀಲಗಿರಿ, ಹೌದು, ಅಕೇಶಿಯಾ, ಈ ಥರ ಇವನ್ನ ಬೆಳೆಸಬಾರ್ದು. ಸಿಲ್ವರು, ಹಾಗಾಗಿ ಇವನ್ನ ನಿಲ್ಲಿಸಬೇಕು. ನನ್ನ ಉದ್ದೇಶ ಇಷ್ಟೇ, ಮನುಷ್ಯರಾಗಿ ಹುಟ್ಟಿದಂತಹ ಪ್ರತಿಯೊಬ್ಬರೂ ಸಹ ಪರಿಸರದ ಬಗ್ಗೆ ಜಾಗೃತರಾಗಬೇಕು. ಪರಿಸರ ಸಂರಕ್ಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು. ಅದರ ಜೊತೆಗೆ ಪರಿಸರಕ್ಕೆ ಪೂರಕವಾಗಿ ಜೀವನವನ್ನು ಮಾಡಬೇಕು. ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು. ಜೀವನದಲ್ಲಿ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ರಾಸಾಯನಿಕಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಒಂದೇ ಸರಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಕಡಿಮೆ ಮಾಡ್ತಾ ಹೋಗಬೇಕು. ಸಾವಯವ ಕೃಷಿಯನ್ನು ಬಳಸಬೇಕು. ನಮ್ಮ ಏನು ಈ ಪಶು ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಅವನ್ನು ನಾವು ಹೇಗೆ ಬದುಕ್ತಾ ಇದ್ದೀವಿ ಅವನ್ನು ಸಹ ಬದುಕಲಿಕ್ಕೆ ಬಿಡಬೇಕು, ಕೊಡಬೇಕು. ನಾವು ಕೊಡೋದೇನು ಕಿತ್ಕೊಬಿಟ್ಟಿದ್ದೀವಿ, ನಾವು ಕೊಡಿ ಅಂತ ನಾವು ಇವತ್ತು ನಮ್ಮ ಮನುಷ್ಯ ಯಾರು, ಹೌದು, ನಾವು ಕೇಳೋದು. ಈಗ ನನ್ನ ಕಪಾಳಕ್ಕೆ ಯಾರಾದರೂ ನೀವು ಹೊಡೆದ್ರಿ ಅನ್ಕೊಳ್ಳಿ, ನಾಳೆ ಹೋಗಿ ನಿಮ್ಮ ಮೇಲೆ ಒಂದು ಕೇಸ್ ಹಾಕ್ತೇನೆ, ನನ್ನ ಮಾನ ನಷ್ಟ ಆಯ್ತು, ₹1,00,000 ಕೊಡಿ ಅಂತ ಕೇಳ್ತೇನೆ. ಆದರೆ ಇವತ್ತು ಎಷ್ಟು ಪ್ರಾಣಿಗಳು ಸಾಯ್ತಾ ಇದೆ, ಎಷ್ಟು ಪಕ್ಷಿಗಳು ಸಾಯ್ತಾ ಇದೆ, ಎಷ್ಟು ಮರಗಳು ಸಾಯ್ತಾ ಇದೆ, ಅವು ಎಲ್ಲಿ ಹೋಗಿ ಕೇಸ್ ಹಾಕಬೇಕು ಅಲ್ವಾ? ಇಲಾಖೆ ಇದೆ, ವ್ಯವಸ್ಥೆ ಇಲ್ಲ. ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಎಷ್ಟೋ 15,000 ಕೋಟಿಗಳಷ್ಟು ವರ್ಷ ಏನೋ ಡೈನೋಸಾರ್ಗಳು ಬದುಕಿತ್ತು. ಈ ಭೂಮಿ ಮೇಲೆ ಮನುಷ್ಯನಿಗಿಂತ ಮೊದಲು ಆಧಿಪತ್ಯವನ್ನು ಸ್ಥಾಪಿಸ್ಕೊಂಡಿದ್ದು. ಅವೇ ಇಲ್ಲ. ಇನ್ನು ನಾವೆಲ್ಲ ಯಾವ ಲೆಕ್ಕ? ಒಂದಲ್ಲ ಒಂದು ದಿನ ನಾವು ನಾಶ ಆಗ್ತೀವಿ, ಪರಿಸರವನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಅಂದರೆ. ಅದಕ್ಕೆ ಒಳ್ಳೆ ಥರ ಇಟ್ಕೊಳ್ಳಿ, ಇದನ್ನು ಬೆಳೆಸ್ಕೊಂಡು ಹೋಗಿ ಅಂತೇಳಿ ಒಬ್ಬ ಮುಗ್ಧ ಮಹಿಳೆ, ಅನಕ್ಷರಸ್ಥ ಮಹಿಳೆ, ಒಂದು ಬಡ ಕುಟುಂಬದಲ್ಲಿ ಬಂದಂತಹ ಸಾಲುಮರದ ತಿಮ್ಮಕ್ಕ ಅವರು ಇಡೀ ಜಗತ್ತಿಗೆ ಪಾಠವನ್ನು ಹೇಳಿ ವೃಕ್ಷ ಮಾತೆ ಅನಿಸ್ಕೊಂಡಿದ್ದಾರೆ. ಅವರ ಮಗನಾಗಿ ಆ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಬಹುದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದು ಭಾವಿಸ್ಕೊಂಡಿದ್ದೇನೆ ಅನ್ನೋದಕ್ಕಿಂತ ಜವಾಬ್ದಾರಿ ಕೂಡ ಇದೆ. ಅವರ ಕಾಯಕವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಈಗ ಸಾಲುಮರ ತಿಮ್ಮಕ್ಕ ಅವರು ಹೆರಿಗೆ ಆಸ್ಪತ್ರೆ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಬಹಳ ಕಾಲದಿಂದ ಇಡ್ತಾ ಇದ್ದಾರೆ. ಇತ್ತೀಚೆಗೆ ಯಾವುದಾದ್ರೂ ನಿಯೋಗವನ್ನು ಕೊಂಡು ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿರ್ಬೋದು ಅಥವಾ ಅರಣ್ಯ ಸಚಿವರು ಅಂತ ಹೇಳ್ಕೊಂಡು ನಮ್ಮವರಿದ್ದಾರೆ, ರಮಾನಾಥ್ ರೈಗಳು ಇದ್ದಾರೆ, ಅವರ ಬಳಿ ಏನಾದರೂ ಹೋಗಿ? ಖಂಡಿತವಾಗಿಯೂ ರಮಾನಾಥ್ ರೈ ಅವ್ರನ್ನ ಸಾಲುಮರ ತಿಮ್ಮಕ್ಕ ಅವರು ನೇರವಾಗಿ ಭೇಟಿ ಮಾಡಿ ಕೊಟ್ಟರು ಒಂದು ಮನವಿಯನ್ನು. ಪರಿಚಯ ಆಯ್ತು ಅವರಿಗೆ ಇವ್ರು ಯಾರು ಅಂತ? ಹಾಗೆ ನಾನು ತುಂಬ ಕಷ್ಟದಲ್ಲಿದ್ದೇನೆ ಇವಾಗ, ನನಗೆ ವಯಸ್ಸಾಗಿದೆ, ಸರ್ಕಾರ ನನ್ನ ನೆರವಿಗೆ ಬರಬೇಕು ಅಂತ ಕೊಟ್ಟರು. ಯಾವುದೇ ಉತ್ತರ ಇಲ್ಲ. ಏನು ಮಾಡ್ಬೇಕು ತಿಮ್ಮಕ್ಕ ಅವರು? ತಿಮ್ಮಕ್ಕ ಅವರು ಲಾಬಿ ಮಾಡಲಿಕ್ಕೆ ಯಾವುದೇ ಅವ್ರ ಹಿಂದೆ ಶಾಸಕರಿಲ್ಲ, ಜನಪ್ರತಿನಿಧಿಗಳಿಲ್ಲ, ಸಾಮಾನ್ಯ ಮಹಿಳೆ, ಅವರ ಹಿಂದೆ ವೋಟ್ ಬ್ಯಾಂಕು ಇಲ್ಲ. ಏನು ಮಾಡ್ತಾರೆ? ಊರಿನಲ್ಲಿ ಹೇಗಿದೆ? ಊರಿನಲ್ಲಿ ತಿಮ್ಮಕ್ಕ ಅವರಿಗೆ ಊರಿನಲ್ಲಿ ಸಹಕಾರ ಇದೆಯಾ? ಊರಿನಲ್ಲಿ ಒಳ್ಳೆ ಗೌರವ ಇದೆ, ಅದರಲ್ಲೇನು ಎರಡು ಮಾತಿಲ್ಲ. ವೀಕ್ಷಕರೇ, ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಸಾಲುಮರ ತಿಮ್ಮಕ್ಕ ಅವರಿಗೆ ಸರ್ಕಾರ ಕೊಟ್ಟಿದ್ದಾದ್ರೂ ಏನು, ಹೇಳ್ಕೊಂಡು ತಿರುಗ್ತಾ ಇರೋದಾದ್ರೂ ಏನು, ಇದರ ಬಗ್ಗೆ ಪ್ರಮುಖವಾಗಿ ಸಾಲುಮರ ತಿಮ್ಮಕ್ಕ ಅವರಿಗೆ ಸರ್ಕಾರದಿಂದ ಏನು ದಕ್ಕಬೇಕಿತ್ತು ಅದು ಯಾವುದೂ ಸಿಕ್ಕಿಲ್ಲ. ಕೆಲವೊಂದು ಕಡೆಯಲ್ಲಿ ಮಂತ್ರಿಗಳಿರ್ಬೋದು ಅಥವಾ ಮಹೋದಯರುಗಳಿರ್ಬೋದು ಅವರ ಕೈಯಲ್ಲಿ ಗಿಡವನ್ನು ನಡೆಸಿ ಫೋಟೋಗಳಿಗೆ ಪೋಸ್ ಕೊಟ್ಟವರು ಹೊರಗಡೆಯಲ್ಲಿ ಏನೇನೋ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ.
ಕೆಲವರು ತಮ್ಮ ಸಂಬಳವನ್ನು ಕೊಡ್ತೇನೆ ಅಂತ ಹೇಳಿದ್ರು, ಕೆಲವರು ತಮ್ಮ ಆಸ್ತಿಯನ್ನೇ ಬರೆದು ಕೊಡ್ತೇವೆ ಅನ್ನುವಂಥ ಭಾವೋದ್ವೇಗದ ಡೈಲಾಗ್ಗಳನ್ನೆಲ್ಲ ಹೊಡೆದಿದ್ದಾರೆ. ಆದರೆ ಅಂಥದ್ದು ಯಾವುದೂ ನಡೆದಿಲ್ಲ. ಸಾಲುಮರ ತಿಮ್ಮಕ್ಕ ಅವರು ಸರ್ಕಾರ ಕೊಡುವಂಥ 500 ರೂಪಾಯಿಯಲ್ಲಿ ಇವತ್ತು ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನ ಹೇಳೋದಕ್ಕೆ ನಮಗೂ ಮುಜುಗರ ಆಗುತ್ತೆ. ಕೊಡ್ತಾ ಇರುವಂತಹ ಸರ್ಕಾರಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಇದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತೀನಿ. ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗೆ ಸಾಲುಮರ ತಿಮ್ಮಕ್ಕ ಅವರ ಮಗ ಉಮೇಶ್ ಅವರಿದ್ದಾರೆ. ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀನಿ. ಸುಮೇಶ್ ಅವರಲ್ಲಿ ಉಡುಪಿಯ ಒಂದಷ್ಟು ಯುವಕರು ಸೇರಿಕೊಂಡು ಈಗ ನೆರವು ಅನ್ನುವಂಥ ಒಂದು ಕಾರ್ಯಕ್ರಮ ನಾವೆಲ್ಲ ಸೇರಿ ಮಾಡಿದ್ದೇವೆ. ಈ ಯೋಜನೆ, ಈ ಒಂದು ಅಭಿಯಾನ ಏನಿದೆ, ಈ ಅಭಿಯಾನದ ಬಗ್ಗೆ ತಮಗೇನು ಅನ್ನಿಸ್ತಾ ಇದೆ? ಇಂಥ ಅಭಿಯಾನಗಳು ಒಂದು ಬಹಳ ಮೊದಲು ಆಗಬೇಕು ಅಂತ ಅನ್ನಿಸ್ತಾ ಇಲ್ವ ನಿಮಗೆ? ಈ ಅಭಿಯಾನದ ಬಗ್ಗೆ ಹೇಳಲಿಕ್ಕೆ ಮಾತುಗಳೇ ಬರ್ತಾ ಇಲ್ಲ. ಯಾಕೆಂದರೆ ಸಾಲುಮರದ ತಿಮ್ಮಕ್ಕ ಅವರ ಬಗ್ಗೆ ಇಷ್ಟೊಂದು ಗೌರವಯುತವಾಗಿ ಕರಾವಳಿಯ ಒಬ್ಬ ಸಾಮಾನ್ಯ ಜನರು ಸಹ ಸೇರಿ ಒಂದು ಬಹುದೊಡ್ಡ ಅಭಿಯಾನ ಇದು. ತಿಮ್ಮಕ್ಕ ಅವರಿಗೆ ಎಷ್ಟು ಕೊಟ್ಟರು ಬಿಟ್ಟರು ಅನ್ನೋದು ಮುಖ್ಯ ಅಲ್ಲ. ತಿಮ್ಮಕ್ಕ ಅವರ ಬಗ್ಗೆ ಒಂದು ಕಾಳಜಿ ಸಾಮಾನ್ಯ ಪ್ರಜೆಗಳು ತೋರಿಸಿದ್ರಲ್ಲ, ನಮ್ಮ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆ ತೋರಿಸಿದಾಗ ಅದರ ಬಗ್ಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿನ ಯುವಕರೆಲ್ಲ ಸೇರಿ ಸಾಲುಮರದ ತಿಮ್ಮಕ್ಕ ಅವರಿಗೆ ಯಾವುದಾದ್ರೂ ಒಂದು ಗೌರವಧನವನ್ನು ನಾವೆಲ್ಲ ಸೇರಿ ಅರ್ಪಿಸಬೇಕು, ಅವರ ಕಷ್ಟಕ್ಕೆ ನಾವು ಭಾಗಿಗಳಾಗಬೇಕು ಅಂತ. ಈ ಮನಸ್ಸು ಸರ್ಕಾರಕ್ಕೆ ಯಾಕೆ ಬರಲಿಲ್ಲ? ಸರ್ಕಾರ ಮಾಡಬೇಕಾದಂತಹ ಕೆಲಸವನ್ನು, ಜನಪ್ರತಿನಿಧಿಗಳು ಮಾಡಬೇಕಾದಂತಹ ಕೆಲಸವನ್ನು ನಮ್ಮ ಈ ಉಡುಪಿಯ ಜನತೆ ಮಾಡಿದೆ. ಅದಕ್ಕೆ ನಾವು ತುಂಬ ಆಭಾರಿಯಾಗಿರ್ತೇವೆ. ಕೊನೆ ಬಹುಶಃ ನಾವು ಯಾವತ್ತೂ ಈ ಒಂದು ಸಹಕಾರವನ್ನು ನಿಮ್ಮ ಒಂದು ಈ ರೀತಿಯ ಸಹಕಾರವನ್ನ ಬೆಂಗಳೂರು ಇರ್ಬೋದು, ನಗರ ಭಾಗದಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಮಾಡಲಿಲ್ಲ. ಇಲ್ಲ. ಎಸ್ ಸರ್. ಕೊನೆಯದಾಗಿ ಸರ್ಕಾರ ಇವತ್ತು ಎಚ್ಚರ ಜಾಗೃತ ಸ್ಥಿತಿಯಲ್ಲಿದ್ದರೆ ಖಂಡಿತವಾಗಿ ಕೂಡ ಈ ಘಟನೆಗಳನ್ನು ಗಮನಿಸುತ್ತೆ. ಆ ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್ಕಾರ ಏನು ಮಾಡಬೇಕು? ತಿಮ್ಮಕ್ಕ ಅವರಿಗೆ ಆದ್ಯತೆಗಳು ಏನು? ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಇಷ್ಟೇ. ಸಾಲುಮರದ ತಿಮ್ಮಕ್ಕ ಈಗಾಗಲೇ ಶತಮಾನವನ್ನು ದಾಟಿರುವಂತಹ ಮಹಿಳೆ, ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ದಯಮಾಡಿ ತಿಮ್ಮಕ್ಕ ಅವ್ರಿಗೆ ಏನಾರ ತಾವು ಗೌರವ ಕೊಡೋದೇ ಆದರೆ ತಕ್ಷಣ ಅವ್ರ ಊರಾದಂತಹ ಸ್ವಗ್ರಾಮ ಹುಲಿಕಲ್ನಲ್ಲಿ ಒಂದು ಹೆರಿಗೆ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ, ಮತ್ತು ಸಾಲುಮರದ ತಿಮ್ಮಕ್ಕ ಅವರ ನೆಟ್ಟು ಬೆಳೆಸಿರುವಂತಹ ಮರಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಸಾವಿರಾರು ಜನ ಪ್ರತಿನಿತ್ಯ ಬರ್ತಾ ಇರ್ತಾರೆ. ಆ ಮರಗಳನ್ನ ಸಂರಕ್ಷಣೆಯನ್ನು ಮಾಡಬೇಕು. ಯಾವುದಾದ್ರೂ ವಿಶೇಷ ಸ್ಥಳ, ಸ್ಮಾರಕ ಅಂತ ಘೋಷಣೆ ಮಾಡಿ ಆ ಮರಗಳನ್ನ ಶಾಶ್ವತವಾಗಿ ಉಳಿಯುವಂತಹ ಕೆಲಸ ಮಾಡಬೇಕು. ಮತ್ತು ಹುಲಿಕಲ್ ಗ್ರಾಮವನ್ನು ಸರ್ಕಾರ ವಿಶೇಷ ಯೋಜನೆ ಅಡಿ ಸೇರಿಸಿ ಆ ಊರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ಇದು ನನ್ನ ವೈಯಕ್ತಿಕ ಮನವಿ. ಮತ್ತು ಸಾಲುಮರದ ತಿಮ್ಮಕ್ಕ ಅವರಿಗೆ ಜೀವನದ ಭದ್ರತೆಯನ್ನು ಕಲ್ಪಿಸಿಕೊಡ್ಬೇಕು. ನಾವು ಇಷ್ಟನ್ನು ಕೇಳ್ಕೊಳ್ತೇವೆ. ತಿಮ್ಮಕ್ಕ ಮಾಡಿದಂತಹ ಸೇವೆ ನಮಗೇನಾದರೂ ತೃಪ್ತಿ ಆಗಿದ್ದರೆ, ಈಗಾಗಲೇ ಶತಮಾನವನ್ನು ದಾಟಿರುವಂತಹ ಮಹಿಳೆ ಸಾಲುಮರದ ತಿಮ್ಮಕ್ಕ ಅವರಿಗೆ ತಕ್ಷಣ ತಾವು ಕರ್ನಾಟಕ ರತ್ನವನ್ನು ಗೌರವಯುತವಾಗಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಭಾರತ ಸರ್ಕಾರನೂ ಈ ಬಾರಿಯಾದರೂ ಸಾಲುಮರದ ತಿಮ್ಮಕ್ಕ ಅವರಿಗೆ ಕರ್ನಾಟಕ ಸರ್ಕಾರ ಕಳಿಸಿಕೊಟ್ಟಿರುವಂತಹ ಪದ್ಮಭೂಷಣ ಪ್ರಶಸ್ತಿಯನ್ನು ತಿಮ್ಮಕ್ಕ ಅವರಿಗೆ ನೀಡಿದರೆ ನಿಜವಾಗ್ಲೂ ಪ್ರಶಸ್ತಿಯ ಮೌಲ್ಯ ಹೆಚ್ಚುತ್ತೆ. ಯಾಕೆಂದರೆ ನಾ ಈ 2 ವರ್ಷದ ಹಿಂದೆ ಓದಿದ್ದೆ, 26 ವರ್ಷದ ಮಾಡ್ಲಿಂಗ್ ಕ್ಷೇತ್ರದ ಒಂದು ಹುಡುಗಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡ್ತೀರಾ. ಇಡೀ ಜಗತ್ತಿಗೆ ವೃಕ್ಷ ಮಾತೆಯಾದ ಸಾಲುಮರ ತಿಮ್ಮಕ್ಕ ಅವರ ಹೆಸರು ತಮಗೆ ನೆನಪು ಬರಲಿಲ್ವಾ? ಆ ಪ್ರಶಸ್ತಿಗಳು ಮೌಲ್ಯ ಉಳಿಬೇಕು ಅಂದರೆ ಇಂಥ ನಿಸ್ವಾರ್ಥವಾಗಿ ಸೇವೆ ಮಾಡಿದಂತಹ ವ್ಯಕ್ತಿಗಳಿಗೆ ಪ್ರಶಸ್ತಿಯನ್ನು ಕೊಡಬೇಕು. ಆಗ ಆ ಪ್ರಶಸ್ತಿಗಳಿಗೊಂದು ಅರ್ಥ ಬರುತ್ತೆ ಅಂತ ಹೇಳ್ತಾ, ಸರ್ಕಾರ ಈಗಲಾದರೂ ಸಹ ಎಚ್ಚೆತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸಾಲುಮರದ ತಿಮ್ಮಕ್ಕ ಅವರ ಗೌರವಾರ್ಥವಾಗಿ ನೆರಳು ಯೋಜನೆಯನ್ನು, ಸಾಲುಮರದ ತಿಮ್ಮಕ್ಕ ನೆರಳು ಯೋಜನೆಯನ್ನು ಘೋಷಣೆ ಮಾಡಿದ್ದೀರಾ. ಈಗ ತಿಮ್ಮಕ್ಕ ಅವರು ಕಷ್ಟದಲ್ಲಿದ್ದಾರೆ, ಅವರಿಗೆ ಗೌರವವನ್ನು ಸಲ್ಲಿಸಿದ್ದೀರಾ. ಈಗಲಾದರೂ ಸಹ ತಿಮ್ಮಕ್ಕ ಅವರ ವೈಯಕ್ತಿಕ ಕಷ್ಟಗಳಿಗೂ ಸಹ ತಾವು ಸ್ಪಂದಿಸ್ತೀರಾ ಅಂತ ಭಾವಿಸಿದ್ದೇವೆ. ಮಾನ್ಯ KPCC ಅಧ್ಯಕ್ಷರಾದಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಸಹ ನಾವೇನಾದರೂ ಒಂದು ಸಹಾಯ ಮಾಡೋಣ ಅಂತ ಹೇಳಿದ್ದಾರೆ. ಸರ್ಕಾರದ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ದಯಮಾಡಿ ಅವರು ಸಹ ಡಾಕ್ಟರ್ G. ಪರಮೇಶ್ವರ್ ಅವರು ಸಹ ಸಾಲುಮರದ ತಿಮ್ಮಕ್ಕ ಅವರ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಿದ್ದಾರೆ. ಈಗಲಾದರೂ ಸರ್ಕಾರದ ಜೊತೆ ಮಾತಾಡಿ ತಕ್ಷಣ ತಿಮ್ಮಕ್ಕ ಅವರ ನೆರವಿಗೆ ಧಾವಿಸಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ.
ಮತ್ತು ಇಡೀ ರಾಜ್ಯಾದ್ಯಂತ ಇವತ್ತು 200ಕ್ಕಿಂತ ಹೆಚ್ಚು ಶಾಸಕರಿದ್ದೀರಾ. ಅಸೆಂಬ್ಲಿಯಲ್ಲಿ ಕೆಲವರು ಬಟ್ಟೆ ಬಿಚ್ಕೊಂಡು ಕುಣಿತೀರಾ, ಯಾವುದ್ಯಾವುದೋ ವಿಚಾರಕ್ಕೆ ಸಂಬಂಧ ಇರೋಲ್ಲ ಬಟ್ಟೆ ಬಿಚ್ಕೊಂಡು ಕುಣಿತೀರಾ, ಇಡೀ ರಾಜ್ಯ ತಲೆ ತಗ್ಸಾಗಿ ಮಾಡ್ತೀರಾ. ಸಾಲುಮರದ ತಿಮ್ಮಕ್ಕ ಅವರು ಆಸ್ಪತ್ರೆಗೆ ದುಡ್ಡಿಲ್ಲದೆ ಗೋಳಾಡ್ತಿದ್ದಾರೆ, 500 ರೂಪಾಯಿ ವೃದ್ಧಾಪ್ಯ ವೇತನವನ್ನು ತೆಗೆದುಕೊಳ್ತಿದ್ದಾರೆ. ಅವ್ರಿಗೆ ಯಾವುದೇ ಸರ್ಕಾರ ವಿಶೇಷವಾಗಿ ಏನೂ ಮಾಡಲಿಲ್ಲ. ಅದರ ಬಗ್ಗೆ ಒಬ್ಬ MLA ಚಕಾರ ಎತ್ತಿಲ್ಲ. ನೀವೇನಾದರೂ ನಿಜವಾಗ್ಲೂ ಶಾಸಕರಾದರೆ ವಿಧಾನಸಭೆಯಲ್ಲಿ ಅವ್ರ ಬಗ್ಗೆ ಮಾತಾಡಿ, ವಿಧಾನ ಪರಿಷತ್ತಲ್ಲಿ ಅವ್ರ ಬಗ್ಗೆ ಮಾತಾಡಿ. ಸರ್ಕಾರ ಏನು ಮಾಡಿದೆ ತಿಮ್ಮಕ್ಕ ಅವರಿಗೆ, ನಾವೇನು ಮಾಡಿದ್ದೀವಿ, ಏನು ಮಾಡಬೇಕು ಅಂತ ಮಾತಾಡಿ. ನಿಮ್ಮ ಶಾಸಕ ಅನ್ನೋ ಪದಕ್ಕೊಂದು ಗೌರವನಾದರೂ ಬರುತ್ತೆ. ಅಪಪ್ರಚಾರಗಳನ್ನಾದರೂ ಮಾಡಬೇಡಿ. ಮಾಡಬೇಡಿ. ನಾನು ನೋಡಿ, ನೀವು ಹೇಳಿದ್ರಿ 8 ಎಕರೆ ಜಮೀನು ಕೊಟ್ಟಿದ್ದಾರೆ, 1 ಕೋಟಿ ಹಣ ಕೊಟ್ಟಿದ್ದಾರೆ, ಮಂತ್ರಿಗಳು ಹೇಳ್ಕೊಂಡು ಓಡಾಡ್ತಿದ್ದಾರೆ ಅಂದರೆ ಇನ್ನು ಸಾಮಾನ್ಯ ಜನ ನಮ್ಮದೇ ಇನ್ನೇನು ಮಾಡ್ತಾರೆ? ಎಸ್, ನಿಮ್ಮ ಇಷ್ಟು ಬೇಡಿಕೆ ಆಯ್ತು, ಸಂತೋಷ. ಸರ್ಕಾರಕ್ಕೆ ಕಿವಿ ಅನ್ನೋದು ಇದ್ರೆ ಖಂಡಿತ ಇವಾಗ ಕೊಟ್ಟಿದೀವಿ ಅಂತ ಹೇಳ್ತಾರಲ್ಲ, ಆ ಸಚಿವರನ್ನ ಮತ್ತೆ ಭೇಟಿ ಮಾಡಿ ದಯಮಾಡಿ ಕೊಡಿಸಿದ್ರೆ ಬಹಳ ಸಂತೋಷ ಆಗುತ್ತೆ. ಎಸ್, ಧನ್ಯವಾದಗಳು. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಸಾಲುಮರ ತಿಮ್ಮಕ್ಕ ಅವರ ಮಗ ಉಮೇಶ್ ಬಿ ಅನ್ನವರು ಮಾತನಾಡ್ತಾ ಇದ್ರು ನಮ್ಮೊಂದಿಗೆ. ಅವ್ರು ಹೇಳ್ತಾ ಇದ್ರು ಏನಂದ್ರೆ, ಬಹಳ ಪ್ರಮುಖವಾಗಿ ಏನು ಸಾಲುಮರ ತಿಮ್ಮಕ್ಕ ಅವರ ಜೀವನದ ಒಂದು ಬಹಳ ದೊಡ್ಡ ಆಸೆ, ಹುಲಿಕಲ್ನಲ್ಲಿ ಆ ಒಂದು ಹಿಂದುಳಿದ ಪ್ರದೇಶ, ಅಲ್ಲಿಯ ಮಹಿಳೆಯರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಒಂದು ಹೆರಿಗೆ ಆಸ್ಪತ್ರೆಯನ್ನು ಕಟ್ಟಿಸಿಕೊಡಿ. ಆ ಮಾತಾಯಿ ತನ್ನ ಹೊಟ್ಟೆಗೆ ನಾಳೆ ಏನು ಅನ್ನೋದ್ರ ಬಗ್ಗೆ ಚಿಂತೆ ಇಲ್ಲ, ಊರಿಗೊಂದು ಆಸ್ಪತ್ರೆಯನ್ನು ಕಟ್ಟಿಕೊಡಿ ಅನ್ನುವಂಥ ಒಂದು ಆಲೋಚನೆಯನ್ನು ಮಾಡ್ತಾ ಇರುವಂಥದ್ದು. ಯಾವುದೋ ಡಿಗ್ರಿ ಪದವಿಯನ್ನು ಪಡೆದುಕೊಂಡ ಮಹಿಳೆ ಅಲ್ಲ, ಇವತ್ತಿಗೆ ಹೆಬ್ಬೆಟ್ಟು ಓದ್ತಾ ಇರುವಂಥ ಮಹಿಳೆ. ಸಮಾಜದ ಬಗ್ಗೆ ಸಾಮಾಜಿಕ ಕಳಕಳಿ ಯಾವ ರೀತಿ ಇದೆ ಅನ್ನೋದಕ್ಕೆ ತಿಮ್ಮಕ್ಕ ಅವರು ನಮಗೆ ಆದರ್ಶಪ್ರಾಯ ಆಗ್ತಾರೆ. ಅದೇ ರೀತಿಯಾಗಿ ಅವರು ಹೇಳ್ತಾ ಇರುವಂಥದ್ದು ಇನ್ನೇನು ಕೇಳಿದ್ರೆ, ನಾನು ಮತ್ತು ನನ್ನ ಗಂಡ ಇಬ್ಬರೂ ಸೇರಿಕೊಂಡು ಏನೊಂದು ಮರಗಳನ್ನು ಬೆಳೆಸಿದ್ದೇವೆ 4 ಎಕರೆ, ಅದನ್ನು ಕರ್ನಾಟಕದ ಒಂದು ಪ್ರವಾಸಿ ಕೇಂದ್ರ ಆಗಬೇಕು ಮತ್ತು ಇಡೀ ಭಾರತದಲ್ಲಿ ರಸ್ತೆಯ ಬದಿಯಲ್ಲಿ ಇಂತಹ ಮರಗಳು ಎಲ್ಲರಿಗೂ ಕೂಡ ನೋಡುವಂಥ ಭಾಗ್ಯ ಸಿಗಬೇಕು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಒಂದು ಮಾದರಿಯಾದಂಥ ಒಂದು ರಸ್ತೆ ಅಥವಾ ಒಂದು ಪ್ರಕೃತಿ ಪ್ರೇಮದ ಒಂದು ಸಂಕೇತವಾಗಿ ಅದನ್ನು ಬೆಳೆಸಬೇಕು, ಸ್ಮಾರಕವಾಗಿ ಅದನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೊಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಅವರ ಜೀವನ ನಿರ್ವಹಣೆ ಕೂಡ ಇವತ್ತು ಕಷ್ಟ ಆಗಿರುವಂಥದ್ದು. ಈ ಭಾಗದ ಯುವಕರೊಂದು ಸಣ್ಣ ನಿಧಿಯನ್ನು ಕೊಟ್ಟಿದ್ದಾರೆ. ಆದರೆ ಎಲ್ಲ ಕಡೆಗಳಲ್ಲಿ ಕೂಡ ಈ ರೀತಿಯ ಒಂದು ಜನರು ಸ್ವಯಂ ಪ್ರೇರಿತವಾಗಿ ಸಾಲುಮರ ತಿಮ್ಮಕ್ಕ ಅವರ ನೆರವಿಗೆ ಧಾವಿಸಬೇಕಾಗಿದೆ. ಎಲ್ಲದಕ್ಕಂತೂ ಮೊದಲು ಸರ್ಕಾರ ಯಾವ್ಯಾವುದಕ್ಕೂ ನಾವು ಹಣವನ್ನು ಖರ್ಚು ಮಾಡ್ತೇವೆ, ಸಾಲುಮರ ತಿಮ್ಮಕ್ಕ ಅವರಿಗೆ ಒಂದು ನೆರವನ್ನು ಸರ್ಕಾರ ಕೊಡಬೇಕು, ಅವರಿಗೆ ಜೀವನದ ಭದ್ರತೆಯನ್ನು ಕೊಡಬೇಕು ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮನ್ನು ಸುದ್ದಿ ಮಾಹಿತಿ ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.